ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಆಶ್ರಿತ ವತ್ಸಲ ನಾರಾಯಣ ಸತ್ಯನಾರಾಯಣ ಹರಿ ಓ
ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಸತ್ಯನಾರಾಯಣ. ಇಷ್ಟ ದೈವವು ನೀನೆ ನಾರಾಯಣ, ಈಶ್ವರನು ನೀನೆ ನಾರಾಯಣ. ಇಷ್ಟ ದೈವವು ನೀನೆ ನಾರಾಯಣ, ಈಶ್ವರನು ನೀನೆ ನಾರಾಯಣ. ಉನ್ನತ ಮಹಿಮನು ಊರ್ಜಿತ ಪುಣ್ಯನು, ಉನ್ನತ ಮಹಿಮನೂರ್ಜಿತ ಪುಣ್ಯನು, ಆದಿ ಅನಾದಿಯು ನಾರಾಯಣ, ಆದಿ ಅನಾದಿಯು ನಾರಾಯಣ. ಪದಂ ದರ್ಶದಂ ಏನಾಸ್ಮೈ ಶ್ರೀಗುರವೇ ನಮಃ. ಶ್ರೀಗುರುಭ್ಯೋ ನಮಃ. ಅಗಜಾನನವತ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸತ್ಯನಾರಾಯಣಂ ದೇವಂ ವಂದೇಹಂ ಕಾಮದಂ ಪ್ರಭಂ ಲೀಲಯಾ ವಿತತಂ ವಿಶ್ವಂ ಯೇನ ತಸ್ಮೈ ನಮೋ ನಮಃ. ವಿದ್ಯಾ ಬುದ್ಧಿಧನೈಶ್ವರ್ಯ ಪುತ್ರ ಪೌತ್ರಾದಿ ಸಂಪದಃ ಪುಷ್ಪಾಂಜಲಿಪ್ರದಾನೇನ ದೇಹಿ ಮೇ ಏಪ್ಸಿತವರಂ ದೇಹಿ ಮೇ ಏಪ್ಸಿತವರಂ. ಶ್ರೀಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಸೀತಾ ಮರ್ಯಾದ ಪುರುಷ ಸೀತಾರಾಮಚಂದ್ರಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀರಾಮಪುರ ಸರ್ಕಲ್ ಸರಿಯತ 45ನೇ ವರ್ಷದ ಉದ್ದೇಶವಾದ ಇನ್ನಿತರ ಸನ್ನಿಧಾನಗಳು ಮಾತ್ರ ಸರ್ವೇಷಾಂ ಆಸ್ತಿಕ ಭಕ್ತ ಮಹಾಜನಾನಂ ಮಾತ್ರ ಮಾತ್ರೆಗಳ ಎಡ್ಡಾವುಡು ಅಸಂಕಲ್ಪಪೂರ್ವಕವಾದ ಇನ್ನಿದ್ದೆರಡು ಕಲಶಮತ್ತೆರಡು ಜಗತ್ತಿನ ಪರಿಪಾಲನವನ್ನು ಪ್ರಚಿದ್ದಿ ಶ್ರೀಮನ್ನಾರಾಯಣ ದೇವರ ಪ್ರೀತಿಯಾದ ಆ ಲಕ್ಷ್ಮೀ ಸಹಿತ
ಸತ್ಯನಾರಾಯಣ ಸ್ವಾಮಿನ ಆರಾಧನೆಯನ್ನು ಶ್ರೀ ಮರ್ಯಾದ ಪುರುಷೋತ್ತಮನ ಸನ್ನಿಧಾನುಡು ಭಕ್ತಿಪೂರ್ವಕವಾದ ಸಮರ್ಪಣೆ ಮಂತ್ರವನ್ನು ಪ್ರಕಾರವಾದರು ಆ ಪುರುಷ ಮಂತ್ರೋಡು ನಮ್ಮ ಆರಾಧನೆ ಮಂತ್ರ ಜೊತೆ ಯಾವಚ್ಚಕ್ತಿ ಧ್ಯಾನ ಆವಾಹನಾದಿ ಷೋಡಶ ಉಪಚಾರ ಪೂಜೆ 14 ರೀತಿಯಾದ ಆ ಮಂತ್ರ ಪೂಜನ ಆ ವೈಕುಂಠ ಲೋಕದ ಅಧಿಪತಿಯ ಅಂಚತ್ತೆ ಮಾತ್ರನೆಲ್ಲ ಪಾಲನೆ ಮಲ್ಪಿಚ್ಚುತ್ತೆ ಪಾಪಾಪಹಾರಿ ಎಂದ ಬಂತರು ಮಾತ್ರನೆಲ್ಲ ಪಾಪನ ಪೂರ ದೂರ ಮಲ್ಪನ ಆರೋಗ್ಯ ಅಂಚನ ಆ ಪುರುಷೋತ್ತಮಗ ಆ ಮಂತ್ರ ಜೊತೆ ಸೇವೆಡ ಪರಿಪೂರ್ಣವಾದಾರ ಭಕ್ತರ ಸೇವೆನ ಸನ್ನಿಧಾನವು ಸ್ವೀಕಾರವಂತಂದು ಸರ್ವೇಶಾಂ ಮಾತ್ರನ ಉದ್ದೇಶವಾದ ಸೇವೆದ ಯಾವ ಏನು ಮಾತ್ರ ಈ ಪೂಜೆಗೆ ಬದು ಸೇವೆನ ಸಮರ್ಪಣೆ ಮಂತ್ರಂಡರ ಅಂಚಿನ ಮಾತ್ರೆಗಳ ಸರ್ವೇಶಾಂ ಭಕ್ತ ಮಹಾಶೀಲಗಳ ಆದುರ ಆರೋಗ್ಯ ಐಶ್ವರ್ಯ ಸದಾಕಾಲ ಪ್ರಾಪ್ತಿಯಾದ ಅವೇ ರೀತಿಯಾದ ಭವಿಷ್ಯತ್ತಿಗೆ ಅಗಲ ಮಾತ್ರನಲ್ಲ ಅಗಲಗಲ ಸಾಂಸಾರಿಕ ಜೀವನ ರೂಪಿಸುತ್ತೆ ಸಮಸ್ತ ನಾನಾ ವಿಧವಾಂಚಿತ ಕಷ್ಟ ದುಃಖ ದುರಿತ ತಾಪತ್ರಯ ಪೂರ ಆ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೂರ ಮಲ್ಪಾದ ಕರಡ ಅಗಲಗಲ ಮನೋ ನಿಷ್ಠಾರ್ಥಂ ನಿಜ ಪೂರ ಅಗಲ ಮನಸ್ಸದ ಕಾಮನೆ ಉಂಡ ಆಸರಾಕಾಂಕ್ಷಗಳ ಪೂರ ನಾರಾಯಣ ದೇವರ ಅಗಲ ಪಾಲಕನ ಕುರಿತು ಉತ್ತರೋತ್ತರವಾದ ಶಿವ ಅಭಿವೃದ್ಧಿಯನ್ನ ಮಾದರಿತಿಯಾದ ಮಾತ್ರೆಗಳ ಸಮಸ್ತ ಸನ್ಮಂಗಲನ ಶಾರೀರಿಕವಾದ ದೇಹವು ಆ ದೇವರ ಸದಾಕಾಲ ಕೈಗಾರಿಕೆಯ ಸುಖ ಆರೋಗ್ಯ ಸುಖ ಶಾಂತಿ ನೆಮ್ಮದಿದ ಜೀವನನು ಆ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪರಿಪೂರ್ಣವಾದ ಅನುಗ್ರಹ ಮಲ್ಪಾದ ಕರಡ ಸನ್ನಿಧಾನವು ಯಾವ ಶಕ್ತಿ ಮಲ್ತಿಜ್ಜಿತ ಸೇವೆದ ನನ್ನ ಪೂಜಾ ಕಲ್ಪೋಕ್ತ ಫಲ ಇಂಚಿನುಂಡ ಒಮ್ಮಾದ ಶುಭ ಫಲ ಪ್ರಾಪ್ತಿಯಾದ ವಿಶೇಷತಃ ಕಲಿಯುಗೆ ಸತ್ಯ ಪೂಜಾ ಫಲಪ್ರದ ಪಡೆದು ಆ ಸ್ವಾಮಿನ ವ್ರತ ನಿಯಮದ ಪಂತರು ಅಂಚಿನ ಈ ಸತ್ಯನಾರಾಯಣ ಸ್ವಾಮಿನ ಆರಾಧನೆ ಮಂತ್ರಿನಿಗೂ ವ್ರತ ಮಂತ್ರಿನಿಗೂ ಪೂಜೆ ಮಂತ್ರಿನಿಗೂ ಸರ್ವ ದುಃಖೇಭ್ಯೋ ಒಂದು ಮಂತ್ರರು ಮಾತರ್ಮ ದುಃಖನ ಪೂರ್ಣ ಪೂರ ಮಂತ್ರನ ಆರೋಗ್ಯ ಸರ್ವ ಪಾಪ ವಿನಿರ್ಮುಕ್ತೋ ದುರ್ಲಭಂ ಮೋಕ್ಷಮಾಖ್ಯಮಾನ ಸಮಸ್ತ ನಮ್ಮ ಜನ್ಮ ಜನ್ಮಾಂತರದ ಆ ಪಾಪದ ಪೂರ ದೂರ ಮಲ್ಪನಾರು ಅದೇ ರೀತಿಯಾದ ಈ ಪೂಜೆ ಮಂತ್ರಿನಡೆಗ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಅಂದ ಪಂತರು ಈ ವ್ರತ ಮಂತ್ರ ದಾದ ಮನುಷ್ಯಗ ಫಲಪ್ರಾಪ್ತಿಯಿಂದ ಕೇನಗ ದುಃಖ ಶೋಕಾದಿ ಶಮನಂ ಅಂದ ಪಂತರು ನಾನಾ ರೀತಿಯಾದ ನಮ್ಮ ಜೀವನ ರೂಪಿಸುತ್ತೆ ಸಮಸ್ತ ನಮ್ಮ ಆ ದುಃಖನು ಪೂರ ದೂರ ಮಂತ್ರಿಗೆ ಧನಧಾನ್ಯ ಪ್ರವರ್ಧನಂ ಧನ ಸಂಪತ್ತು ಪುರ ಪ್ರಾಪ್ತಿಯಾಗಲು ಸೌಭಾಗ್ಯ ಸಂತತಿಕರಂ ಬುಡಾಂಚತ್ತಿ ಸೌಭಾಗ್ಯನ್ನ ಅವೇ ರೀತಿಯಾದ ಸಂತತಿಯನ್ನ ಸರ್ವತ್ರ ವಿಜಯಪ್ರದಮಂದ ಬಂದಿರು ಮಾತ ರೀತಿಯಾದ ವಿಜಯಪ್ರದನು ಆ ಸ್ವಾಮಿ ನಮ್ಮ ಪಾಲಕ ಅನುಗ್ರಹವಂತ ಕೊರ್ಪರಿಗಂ ಸತ್ಯಂ ನಶ್ಯಂತಿ ಪಾಪಾನಿ ಸತ್ಯದೇವ ಪ್ರಸಾದತಃ ಅಂದ ಪಂತರು ಸತ್ಯಂ ನಶ್ಯಂತಿ ಆ ಸತ್ಯ ಪನ್ಪನ ಎಪ್ಪಲ್ಲ ಶಾಶ್ವತವಾದ ಪನ ಅಂಜನ ಸತ್ಯನಾರಾಯಣ ಸ್ವಾಮಿನ ವ್ರತಮಂತಂಡ ಪಾಪಾನಿ ಸಮಸ್ತ ಪಾಪದ ದೂರಮಂತದ ಸತ್ಯದೇವ ಪ್ರಸಾದತಃ ಅಂದ ಪಂತರು ಆ ಸತ್ಯನಾರಾಯಣ ಸ್ವಾಮಿನ ಪ್ರಸಾದನೆ ಅನುಗ್ರಹ ಪ್ರಾಪ್ತಿಯಾಗುವುದು ಪಡೆದು ಆ ಸತ್ಯನಾರಾಯಣ ಸ್ವಾಮಿನ ವ್ರತ ಮಹಾತ್ಮ್ಯನ ತಿರುವಂತಿನ ಆ ಪುಣ್ಯ ಕಥಿತ ಸಂಪೂರ್ಣ ಶುಭ ಬಲ ಮಾತನ ಪಾಲಕ ಅನುಗ್ರಹ ಸಿದ್ಧಿಯಾವಡ ಅಂಜನೆ ಆ ರಾಮ ಫ್ರೆಂಡ್ ಸರ್ಕಲ್ ಆಗಲ ಸರ್ವ ಸದಸ್ಯರಿಗಲ ಮಾತರಿಗಿಲ ಉತ್ತರೋತ್ತರವಾದ ಶಿವ ಅಭಿವೃದ್ಧಿನ ನನ್ನ ಆಗಲ ಆ ಈತಿನ ಎಡೆ ಸತ್ಕೀರ್ತಿನ ವಿಜಯಪ್ರದನು ಅಗಲ ಪಾಲಕ ಅನುಗ್ರಹ ಪಾದ ಕೊರದು ಮಾತ ರೀತಿಯಾದ ಸರ್ವ ಸದಸ್ಯರಿಗೆಲ್ಲ ಆ ಲಕ್ಷ್ಮೀ ಸತ್ಯನಾರಾಯಣ ಪರಿಪೂರ್ಣವಾಂಚಿತ ಶ್ರೀರಕ್ಷ ಅನುಗ್ರಹ ಪ್ರಾಪ್ತಿಯಾವಡು ಪಡೆದು ಪ್ರಸನ್ನ ಕಾಲುಡು ಆ ದೇವರ ಸನ್ನಿಧಾನುಡು ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿನ ಸನ್ನಿಧಾನುಡು ಭಕ್ತಿಪೂರ್ವಕವಾದ ಮನಃಪೂರ್ವಕವಾದ ಪರಪ್ರ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ ಲಕ್ಷ್ಮೀ ಸತ್ಯನಾರಾಯಣ ದೇವರ ಪಾದಾರ ಬಿಂದಕ್ಕೆ ಹರಿ ಓ ಹರಿ ಓ ಹರಿ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಸತ್ಯನಾರಾಯಣ ಭವರೋಗ ವೈದ್ಯನೆ ನಾರಾಯಣ ಭಾವೈಕ್ಯ ಪೂರ್ಣನೆ ನಾರಾಯಣ ಭವರೋಗ ವೈದ್ಯನೆ ನಾರಾಯಣ ಭಾವೈಕ್ಯ ಪೂರ್ಣನೆ ನಾರಾಯಣ
ಭವಭಯದೂರನು ಭಕ್ತ ದೀಪಕನು ಭವಭಯದೂರನು ಭಕ್ತ ದೀಪಕನು ಭಾಗ್ಯದಾತನು ನಾರಾಯಣ ಭಾಗ್ಯದಾತನು ನಾರಾಯಣ ಹರಿ ಓ ಹರಿ ಓ ಹರಿ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಆಶ್ರಿತ ವತ್ಸಲ ನಾರಾಯಣ ಸತ್ಯನಾರಾಯಣ ಹರಿ ಓ ಹರಿ ಓ ಹರಿ ಓ ಮಹಾಭಾಗ್ಯ ನೀನೇ ದೇವ ಸದಾ ಭಕ್ತ ಬಂಧು ಜೀವ ಸರ್ವ ಪಾಪ ನೀಗೋ ದೇವ ಸರ್ವಶಕ್ತ ಮಹಾನುಭಾವ ಮಹಾಭಾಗ್ಯ ನೀನೇ ದೇವ ಸದಾ ಭಕ್ತ ಬಂಧು ಜೀವ ಸರ್ವ ಪಾಪ ನೀಗೋ ದೇವ ಸರ್ವಶಕ್ತ ಮಹಾನುಭಾವ ಸತ್ಯದೇವ ನಿನ್ನ ನಾಮ ನಿತ್ಯ ಪುಣ್ಯದ ಧಾಮ ಸತ್ಯಾತ್ಮ ನಿನ್ನ ಹೃದಯ ಸತ್ಯ ಶಾಂತಿ ಪ್ರೇಮ ನಿಲಯ ಹೇ ಸತ್ಯನಾರಾಯಣ जय जय नारायण जय जय सत्यनारायण महाभाग्य नीने देवा सदा भक्त बंधु जीव सर्व पाप नीगो देवा सर्वशक्त महानुभाव ನಮ್ಮ ಬಾಳು ಮಿಂಚಲಿ ನಿನ್ನ ಒಲವಲಿ ಅಂತರಂಗ ತುಂಬಲಿ ನಿನ್ನ ಚೆಲುವಲಿ ನಮ್ಮ ಬಾಳು ಮಿಂಚಲಿ ನಿನ್ನ ಒಲವಲಿ ಅಂತರಂಗ ತುಂಬಲಿ ನಿನ್ನ ಚೆಲುವಲಿ ನುಡಿಯಲೆನ್ನ ನಾಲಿಗೆ ನಿನ್ನ ದಿವ್ಯ ನಾಮ ಬಾಳಿಗೆ ಚೆನ್ನ ಹೇ ಸತ್ಯನಾರಾಯಣ जय जय नारायण जय जय सत्यनारायण महाभाग्य नीने देवा सदा भक्त बंधु जीव
ಸರ್ವ ಪಾಪ ನೀಗೋ ದೇವ ಸರ್ವಶಕ್ತ ಮಹಾನುಭಾವ. ನಿನ್ನ ಪಾದ ಪೂಜೆಯ ಪರಮಯೋಗವು ಏಳೇಳು ಜನ್ಮದ ಪೂರ್ವ ಪುಣ್ಯವು. ನಿನ್ನ ಪಾದ ಪೂಜೆಯ ಪರಮಯೋಗವು ಏಳೇಳು ಜನ್ಮದ ಪೂರ್ವ ಪುಣ್ಯವು. ಸತ್ಯನಾಥ ನಿನ್ನ ಚರಣ ಪೂರ್ಣ ರಕ್ಷ ಕರುಣಾಭರಣ ಹೇ ಸತ್ಯನಾರಾಯಣ. ಜಯ ಜಯ ನಾರಾಯಣ ಜಯ ಜಯ ಸತ್ಯನಾರಾಯಣ. ಮಹಾಭಾಗ್ಯ ನೀನೇ ದೇವ ಸದಾ ಭಕ್ತ ಬಂಧು ಜೀವ. ಸರ್ವ ಪಾಪ ನೀಗೋ ದೇವ ಸರ್ವಶಕ್ತ ಮಹಾನುಭಾವ. ಸತ್ಯದೇವ ನಿನ್ನ ನಾಮ ನಿತ್ಯ ಪುಣ್ಯದ ಧಾಮ. ಸತ್ಯಾತ್ಮ ನಿನ್ನ ಹೃದಯ ಸತ್ಯ ಶಾಂತಿ ಪ್ರೇಮ ನಿಲಯ ಹೇ ಸತ್ಯನಾರಾಯಣ. जय जय नारायण जय जय सत्यनारायण. जय जय नारायण जय जय सत्यनारायण. जय जय नारायण जय जय सत्यनारायण. जय जय नारायण. ಕರುಣಾಳು ಬಾ ಬೆಳಕೆ ಮನದ ಅಂಗಳಕ್ಕೆ. ಕರುಣಾಳು ಬಾ ಬೆಳಕೆ ಮನದ ಅಂಗಳಕ್ಕೆ. ಸತ್ಯನಾರಾಯಣನ ಸತ್ಯನಾರಾಯಣನ ಧ್ಯಾನ ಮಂದಿರಕ್ಕೆ. ಧ್ಯಾನ ಮಂದಿರಕ್ಕೆ ಧ್ಯಾನ ಮಂದಿರಕ್ಕೆ. ಕರುಣಾಳು ಬಾ ಬೆಳಕೆ ಮನದ ಅಂಗಳಕ್ಕೆ ಮನದ ಅಂಗಳಕ್ಕೆ. ಮೂಡಣದೆ ಮೂಡುವುದೇ ಅರುಣೋದಯ. ಬಾಳೆಂಬ ಬಾನಿನಲ್ಲಿ ಭಾಗ್ಯೋದಯ. ಮೂಡಣದೆ ಮೂಡುವುದೇ ಅರುಣೋದಯ. ಬಾಳೆಂಬ ಬಾನಿನಲ್ಲಿ ಭಾಗ್ಯೋದಯ. ಹೃದಯಾಂತರಂಗದಲ್ಲಿ ಸತ್ಯೋದಯ. ಹೃದಯಾಂತರಂಗದಲ್ಲಿ ಸತ್ಯೋದಯ. असतोमा सद्गमया
ಅಂಗಳಕ್ಕೆ ಮನದ ಅಂಗಳಕ್ಕೆ ಅಕ್ಷರ ಪ್ರೇಮಾದಿ ಸಲಹಿತು ಸುಜನರನು ರಾಮ ರಾಮ ಎಂಬೆರಡಕ್ಷರ ಪ್ರೇಮಾದಿ ಸಲಹಿತು ಸುಜನರನು ಪ್ರೇಮದಿ ಸಲಹಿತು ಸುಜನರನು ಪ್ರೇಮದಿ ಸಲಹಿತು ಸುಜನರನು महागणपतिं मनसा स्मरामि महागणपतिं मनसा स्मरामि महादेवसुतं महादेवसुतं गुरुगुहनुतं महादेवसुतं ವಜ್ರ ಮಹೋತ್ಸವ ಶತಮಾನೋತ್ಸವದ ಸಂಭ್ರಮವನ್ನು ಕಾಣುವಂತಾಗಲಿ, ಅದು ಕೂಡ ನಮ್ಮ ಎಲ್ಲರ ಎದುರಿನಲ್ಲಿ ನಡೆಯಲಿ ಎನ್ನುವಂತಹ ಆ ಒಂದು ಆಶಯದೊಂದಿಗೆ, ಅದು ನಮ್ಮ ಸ್ವಾರ್ಥ, ನಾವು ಕೂಡ ಅಲ್ಲಿ ಇರಬೇಕು ಎನ್ನುವುದು ಸ್ವಾರ್ಥ, ಅದರವರೆಗೆ ದೇವರು ನಮಗೆ ಆಯಸ್ಸು ಕೊಡಲಿ ಎಂದು ಕೇಳಿಕೊಳ್ಳುತ್ತಾ ಕಾರ್ಯಕ್ರಮ ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಧರ್ಮ ಸಂಪ್ರದಾಯ. ಇದೀಗ ಸ್ವಾಗತದೊಂದಿಗೆ ಅತಿಥಿಗಳನ್ನು ಪರಿಚಯಿಸಿ ಪ್ರಾಸ್ತಾವಿಕ ಮಾತುಗಳನ್ನು ನಮ್ಮ ಮುಂದೆ ಆಡಲಿಕ್ಕಿದ್ದಾರೆ ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಗೌರವ ಸಲಹೆಗಾರರು ಹಾಗೆ ಶ್ರೀರಾಮ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರು, ಕೋಟೆಕಾರ್ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಶೇಖರ್ ಕನೀರ್ತೋಟ್. ಈ ಒಂಜಿ ಕಾರ್ಯಕ್ರಮಗೂ ಮಾತೆಕಲ ಎಂಕ್ಲೆಗೆ ಸಹಾಯ ಸಹಕಾರ ಕೊರ್ನಂಚಿನ ಶ್ರೀ ರಾಮದೇವಿಯರ್ನ ಆಶೀರ್ವಾದೋಡು ಇನಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ಶ್ರೀರಾಮ ಭಜನಾ ಮಂದಿರದ ಒಂದು ಅಂಗ ಸಂಸ್ಥೆ ಆದಿತ್ತಂಡಲ್ಲ ಎಂಕಲ್ ನಂದೊಂದು ಶ್ರೀರಾಮ ಫ್ರೆಂಡ್ ಸರ್ಕಲ್ 50ನೇ ವರ್ಷದ ಈ ಸುವರ್ಣ ಸಂಭ್ರಮ ಬಂದಾಗ ಎಂಕ್ಲೆ ಭಾರಿ ಆತು ಸಂತೋಷ ಆಪುಂಡು ದಯಪಂಡ ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆ ಒಂಜಿ ಕಬಡ್ಡಿ ಭಾರಿ ಆತು ಪುದರೆತ್ತಡು ಅಂಚಾದುಪುನಾಗ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಒಂಜಿ ತಂಡ ಓಲಾಂಡಲ್ಲ ಪೋದು ಕಬಡ್ಡಿ ಗೊಬ್ಬುಂಡ ಅವು ಶ್ರೀರಾಮ ಫ್ರೆಂಡ್ ಸರ್ಕಲ್ ಫಸ್ಟ್ ಪ್ರೈಸ್ ಪನ್ಪುನ ಒಂಜಿ ಪುದರ್ಲ ಹೆಗ್ಗಳಿಕೆ ಎಂಕಲ್ ಪಾತ್ರರಾತ ದಯ ಪನ್ಪೆ ಪಂಡ ಅಂಡ ಎಂಕಲ್ನ ಶ್ರೀರಾಮ ಫ್ರೆಂಡ್ ಸರ್ಕಲ್ಡ್ ಈ ಒಂಜಿ ಸ್ಥಾಪನೆ ಅದು ಇನಿಕ್ 50 ವರ್ಷ ಆಂಡು ಬಹುಶಃ ಎಂಕ್ಲೆಗಲ್ಲ ಅಂದೇಟ್ ಈ ಒಂಜಿ ಫ್ರೆಂಡ್ ಸರ್ಕಲ್ ಈತ್ ಮಿತ್ತು ಬರೋಡಂದಾಂಡ ಎಂಕಲ್ ದಾಲೇಜಿ ಎಂಕಲ್ ಜೋಕುಲು ಆಂಡ ಈ ಫ್ರೆಂಡ್ ಸರ್ಕಲ್ಡ್ ಇಂಚಿನ ಒಂಜಿ ಕೀರ್ತಿ ಪಡೆಯನಂಚಿನ ಶ್ರೀರಾಮ ಫ್ರೆಂಡ್ ಸರ್ಕಲ್ ಸಾರತ್ತ ಒರ್ಮನುತ್ತ ಅಜಿಪತ್ತೆನ್ಮೋಡು ಪುಟ್ಟು ಬತ್ತದು ನೇನೆ ಶ್ರೀರಾಮ ಭಜನಾ ಮಂದಿರೋಡ ಅಂಗ ಸಂಸ್ಥೆಯಾದ ಮಂತದು ಭಾರಿ ಆತಂದೇಟ್ ಗೊಬ್ಬುದು ಪುದರ್ ಪಡೆಯನಂಚಿನ ಅವತ್ತು ನನ್ನ ಶ್ರೀರಾಮ ಫ್ರೆಂಡ್ ಸರ್ಕಲ್ ಬಂದು ಪುದರ್ ಬರೆಯನಂಚಿನ ಹಿರಿಯರು ದಯಬಂಡನ ಕೆಲವೇರು ಹಿರಿಯರು ಇತ್ತಂಡಲ್ಲ ಕೆಲವೇರ್ನ ಪೂರ ಕೆಲವೇರು ಉಲ್ಲೇರು ಕೆಲವೇರು ಬಂದಾಗ ದೇವೇರ್ನ ಪಾದ ಸೇರ್ಲಾಕ್ಲಿ ಅಂಚಾದು ಪುನಗ ಈ ಒಂಜಿ 50ನೇ ವರ್ಷೋಡು ಅಕ್ಲೇನು ಪೂರ ನಮ್ಮ ನೆನೆಪುನ ನಮ್ಮೊಂಜಿ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಕುಂಪಲ ಪರಿಸರಡು ಶ್ರೀಕೃಷ್ಣ ಜನ್ಮಾಷ್ಟಮಿನು ಸುರುಮಂತದ ಇನ್ನೊಂದು ನಾಡ ಪರ್ವವಾದ ರೂಪಾಯಿಸರ ಅಂಚಿನ ರೂವಾರಿಲು ಶ್ರೀಯುತ ಸತೀಶ್ ಕುಂಪಲ ಅವರಿಗೆ ಸ್ವಾಗತ ಗೌರವ, ಶ್ರೀಯುತ ಈಶ್ವರ್ ಸುವರ್ಣ ಇಬ್ಬರೆರಡು ಮುಂಚಿನ ಶ್ರೀಯುತ ಮಧ್ವೇಶ್ ಭಟ್ ಸೋಮೇಶ್ವರ ಇಬ್ಬರಿಗೆ ಸ್ವಾಗತ ಗೌರವ, ಶ್ರೀರಾಮ ಭಜನಾ ಮಂದಿರದ ಗೌರವಾಧ್ಯಕ್ಷರು ಶ್ರೀಯುತ ರವೀಂದ್ರ ಎಸ್ ಸೋಮೇಶ್ವರ ಇಬ್ಬರೆರಡು ಸ್ವಾಗತ ಗೌರವ, ಶ್ರೀಯುತ ಮಧ್ವೇಶ್ ಭಟ್ ಇಬ್ಬರಿಗೆ ಶ್ರೀಯುತ ರಾಜ ಬೆಲ್ಜಪಾಡೇರಿ ಇನ್ನಿತ ಸಭಾ ವೇದಿಕೆ ನಮ್ಮೊಟ್ಟಿಗೆ ಅವರಿಗೆ ಸ್ವಾಗತ ಗೌರವ, ನಮ್ಮ ಭಜನಾ ಮಂದಿರದ ಗೌರವ ಸಲಹೆಗಾರರು ಶ್ರೀಯುತ ನಾಗಪ್ಪ ಶೆಟ್ಟಿಗಾರ್ ಇಮೇರೆಡ್ದು ಸೋಲ್ಮೇರು ಅವೇ ರೀತಿ ಅಧ್ಯಕ್ಷರಾದ ಕೆಲವು ವರ್ಷಗಳು ಧಾರ್ಮಿಕ ಕ್ಷೇತ್ರದ ನಿರಂತರವಾದ ಸೇವೆ ಸಂದ ಒಂದು ಧಾರ್ಮಿಕ ಸಾಮಾಜಿಕದ ಒಟ್ಟೊಟ್ಟಿಗೆ ರಾಜಕೀಯವಾದ ತನ್ನನ್ನು ತೊಡಗಿಸ ಒಂದು ಇನ್ನಿತ ಕಾರ್ಯಕ್ರಮಕ್ಕೂ ನಮ್ಮೊಟ್ಟಿಗೆ ಸಹಕಾರ ಕೊಡೋಂಚಿನ
ಶ್ರೀಯುತ ಚಂದ್ರವಾಸ್ ಉಳ್ಳಾಲ್ ಈ ಮೇರೆಗೆ ಜಯಂತ್ ಬರಿಯತ್ತೂರು ಇರೋದು ಸ್ವಾಗತಕ್ಕೆ ರಾಜಕೀಯವಾದ ತೊಡಗಿಸ ಒಂದು ನನಗೆ ಏಪಲ ಮಾರ್ಗದರ್ಶನ ಇರೋದು ಪುಣಂಚಿನ ಶ್ರೀಯುತ ಸದಾಶಿವ ಉಳ್ಳಾಲ್ ಈ ಮೇರೆಗೆ ಸ್ವಾಗತ ಗೌರವ ಶ್ರೀಯುತ ಕಮಲಾಕ್ಷ ಅಡ್ಕ ಈ ಮೇರೆದು ಸೊಲ್ಮೇಲು ಐಕೆ ಮೇರೆಗೆ ಈ ಒಂದು ಪೊರ್ತುಡು ಅಭಿನಂದನೆ ಸಂದ ಒಂದು ನಮ್ಮ ಸ್ವಾಗತ ಗೌರವ ಅರೆಗೊಂಜಿ ವಿಶೇಷ ಅಭಿನಂದನೆ ಜಿಲ್ಲಾ ಅತ್ಯುತ್ತಮ ರಾಜ್ಯೋತ್ಸವ ಪ್ರಶಸ್ತಿನ ಪಡೆಯಿನಂಚಿನ ಶ್ರೀಮತಿ ಲಿಲ್ಲಿ ಪಾಯತ್ ಈ ಮೇರೆಗೆ ನಮ್ಮ ಒಂದು ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಸುವರ್ಣ ಸಂಭ್ರಮದ ಸ್ವಾಗತ ಗೌರವ ಶ್ರೀಮತಿ ಕುಸುಮ ಕಾಸಿಂಬೆಟ್ಟು ಈ ಮೇರೆದು ಸೋಲ್ಮೇಲು ಅಂಚನೆ ಏರ್ ಇಂಡಿಯಾ ಸಂಸ್ಥೆದ ಸ್ಯಾಟ್ಸ್ ಮ್ಯಾನೇಜರ್ ಆಪರೇಷನ್ ಮ್ಯಾನೇಜರ್ ಶ್ರೀಯುತ ಅಮಿತಾನಂದ ಶೆಟ್ಟಿ ಈ ಮೇರೆಗೆ ನಮ್ಮ ಸ್ವಾಗತ ಗೌರವ ಶ್ರೀಯುತ ಜೀವನ್ ಸೋಮೇಶ್ವರ ಈ ಮೇರೆದು ಸೋಲ್ಮೇಲು ಮಹಿಳಾ ವಿಭಾಗ ಪಡು ಐಕ್ಯ ಮಾತರಿಗಳ ಸಹಕಾರ ಕೊಡದು ಪುಣಂಚಿನ ಶ್ರೀಮತಿ ಹರಿಣಾಕ್ಷಿ ಈ ಮೇರೆಗೆ ಈ ಒಂದು ಸುವರ್ಣ ಸಂಭ್ರಮದ ಸ್ವಾಗತ ಗೌರವ ಶ್ರೀಮತಿ ಪುಷ್ಪಾ ಕೊಲ್ಯ ಈ ಮೇರೆದು ಸೋಲ್ಮೇಲು ಕ್ರೀಡಾಪಟು ನಿವೃತ್ತ ಸೇನಾನಿ ಅಂಚನೆ ವಕೀಲರಾದ ಸೇವೆ ಸಂದ ಒಂದು ಆಯುರ್ವೇದಿಕದ ಆ ಒಂಜಿ ಮರ್ದದ ಆ ಒಂಜಿ ಗುಣಲ್ಲ ಪರಿಚಯ ಮಂತೇನ ಅಂಚಿನ ಶ್ರೀಯುತ ಕೆ.ಸಿ. ನಾರಾಯಣನ್ ಲಯನ್ ಕೆ.ಸಿ. ನಾರಾಯಣನ್ ಬೇರೆಗೆ ಸ್ವಾಗತ ಅವಳು ಬಾಬಣ್ಣೆ ಉಲ್ಲೇರು ಪಂಪಿನ ಏಪಲ ಸತ್ಯ ಅಂಚಿತಿನ ಬಾಬಣ್ಣಗೆ ನಮ್ಮ ಆತ್ಮೀಯ ಸ್ವಾಗತ ಗೌರವ ಶ್ರೀಯುತ ಪವನ್ ರಾಜ್ ಕೊಲ್ಯ ಈ ಮೇರೆದು ಸೋಲ್ಮೇಲೆ ಶ್ರೀಯುತ ಗುರುಮೂರ್ತಿ ಈ ಮೇರೆಗೆ ಸ್ವಾಗತ ಗೌರವ ಶ್ರೀಯುತ ಜೀವನ್ ಕೊಲ್ಯ ಈ ಮೇರೆದು ಸೋಲ್ಮೇಲು ಶ್ರೀಯುತ ಜೀವನ್ ಕೊಲ್ಯ ಅಂಚನೆ ವೇದಿಕೆ ಬಲ ಇತ್ತಿಲೆಕ ಅರೆಗೆ ಸ್ವಾಗತ ಗೌರವ ಕೊರೊಂದುಲ್ಲೇರು ಶ್ರೀಮತಿ ಇಂದಿರಾ ಮಹಿಳಾ ವಿಭಾಗದ ಸದಸ್ಯರು ಶ್ರೀಮತಿ ಸ್ವಪ್ನ ಹರೀಶ್ ಈ ಮೇರೆಗೆ ಸ್ವಾಗತ ಗೌರವ ಸೋಲ್ಮೇಲು ಅಂಚನೆ ಹಳೆಬೇರು ಹೊಸ ಚಿಗುರು ಕೂಡೆ ಮರ ಸೊಬಗು ಪನ್ಪೇರು ಅಂಚಿತಿನ ಹಳೆಬೇರುಗೂ ನಮ್ಮ ಹೊಸ ಚಿಗುರದ್ದು ಸ್ವಾಗತ ಗೌರವ ಶ್ರೀಯುತ ಗಣೇಶ್ ಕೊಲ್ಯ ಈ ಮೇರೆದು ಶ್ರೀಯುತ ತನಿಯಪ್ಪ ಪೂಜಾರ್ಲಿಗೆ ಸ್ವಾಗತ ಗೌರವ ನಮ್ಮ ಸ್ಥಾಪಕ ಸದಸ್ಯರು ಗೌರವ ಸಲಹೆಗಾರರು ಅರೆಗೆ ಧನ್ಯವಾದ నేను రట్టుపట్ట అగల మంతదు ఒవే కాస్తతోనంದೆ ಈ ಒಂದು ಚಪ್ಪಾಳೆದೊಟ್ಟಿಗೆ ಅರೆಲ್ಲ ಒಂದು ಗೌರವಿಸೋಡು ಬಂದು ಕೇಳೋದಲ್ಲ ಶ್ರೀಯುತ ವಿಶ್ವತ್ ಕೊಲ್ಯ ಈ ಮೇರೆಗೆ ಸ್ವಾಗತ ಗೌರವ ನಮ್ಮ ಸುರೇಶ್ ಭಟ್ಟಂಗರ ಈ ಮೇರೆಗೆ ಸೋಲ್ಮೇಲು ಅದೇ ರೀತಿ ಗಟ್ಟಿಯರು ಶ್ರೀರಾಮ ಭಜನಾ ಮಂದಿರದ ಅಧಿಪತ್ಯನ್ಮನೆ ವಾರ್ಷಿಕ ಸಂಭ್ರಮದ ಆ ಒಂಜಿ ಲೇಸದ ಸುಧಾರಿಕೆಡುಲೇರು ನಮ್ಮ ವೇದಿಕೆಡುಲೇರು ಹಿರಿಯ ಸಂಸ್ಥೆದ ಮಾರ್ಗದರ್ಶಕರು ಶ್ರೀಯುತ ತಾರ್ನಾಥ್ ಗಂಜಿದೆ ಮಹಿಳಾ ವಿಭಾಗದ ಅಧ್ಯಕ್ಷರು ಮಾತೃಶಕ್ತಿ ಇತ್ತಿನವಳು ಅವಳು ಮಾತೃಶಕ್ತಿ ಇಲ್ಲ ಒಂಜಾಪುಡು ಪಂಪಿನವು ನಮ್ಮ ಹಿರಿಯಕಲ ನಂಬಿಕೆ ಪ್ರಕಾರ ಮಾತೃಶಕ್ತಿದ ಸ್ವರೂಪಿಯಾದ ಶ್ರೀಮತಿ ದೇವಕಿ ಕಾಸಿಂಬೆಟ್ಟು ಇವರಿಗೆ ಸ್ವಾಗತ ಒಂಜೆ ಇಲ್ಲದಗಳು ಒಂಜೆ ಇಲ್ಲದಗಳು ಬೆಂಕಿಮಲೆಯಾಗಿ ಸ್ವಾಗತ ಗೌರವ ಈ ಕಾರ್ಯಕ್ರಮ ಎಡ್ಡೆ ರೀತಿ ನಡಪಡು ಈ ಕಾರ್ಯಕ್ರಮದ ಮೂಲಕವಾದ ಶ್ರೀರಾಮ ಫ್ರೆಂಡ್ ಸರ್ಕಲ್ ಪಡು ಶ್ರೀರಾಮ ಭಜನಾ ಮಂದಿರ ಪಡು ಮಹಿಳಾ ವಿಭಾಗ ಪಡು ನಿರಂತರವಾದ ಬೆಳಗೋಡು ಪನ್ಪುಣಂಚಿನ ಆಶಯದೊಟ್ಟಿಗೆ ಕಾರ್ಯಕ್ರಮ ಉದ್ಘಾಟನೆ ಆವೊಂದುಂಡು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಬಂಡಿಲೇಖನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ ರಾಮನು ಪುಗರ್ರೆ ಪೋಣ ಸಹಸ್ರ ನಾಮೊಂಡುಗೆ ರಾಮ ಇತಿ ತತ್ ಸಹಸ್ರ ನಾಮೇತಿ ಪನ್ಪಿನಂಚಿನ ಒಂಜಿ ಪುದರುಂಡು ಸಹಸ್ರ ನಾಮಾವಳಿನ ಪಡೆದಿನಂಚಿನ ಆ ರಾಮನ ಪುದಡು ಪುನಂಚಿನ ಶ್ರೀರಾಮ ಫ್ರೆಂಡ್ ಸರ್ಕಲ್ ನಿರಂತರವಾದ ಜ್ಞಾನದ ಕೇಂದ್ರವಾದ ಸಮಾಜಗೂ ಜ್ಞಾನನು ಕೊರ್ಪುನಂಚಿನ ಸಂಸ್ಥೆಯಾದ ಸುವರ್ಣ ಸಂಭ್ರಮರ್ದು ವಜ್ರ ಮಹೋತ್ಸವ ಶತಮಾನೋತ್ಸವದಂಚಿ ನಿರಂತರ ಬೆಳಗಂದು ಪಡು ನಂಗೆ ಮಾತೆರೆಗಳ ಮಾದರಿ ಸಂಸ್ಥೆಯಾದ ಪಡು ಪನ್ಪುನಂಚಿನ ಆಶಯದೊಟ್ಟಿಗೆ ಮಾತೆರಲ ಒಟ್ಟು ಸೇರಿದು ತುಡರು ಬೆಳಗಾವನ ಮೂಲಕವಾದ ಇನಿ ಕೇವಲ ಮೂಜಿದಿನದ ಕಾರ್ಯಕ್ರಮ ದುಂಬಗೆ ಇಂಚನೆ ನಿರಂತರ ಕಾರ್ಯಕ್ರಮ ನಡಪಾವನಂಚಿನ ಕೇಂದ್ರ ಶ್ರೀರಾಮ ಫ್ರೆಂಡ್ ಸರ್ಕಲ್ ಶ್ರೀರಾಮ ಭಜನಾ ಮಂದಿರ ಮಹಿಳಾ ವಿಭಾಗ ನಿರಂತರವಾದ ನಡಪಾಡು ಬಂಡಂದು ಮಾತೆರಲ ಆಶಯದೊಟ್ಟಿಗೆ ಇನ್ನು ಶುಭ ಸಮಾರಂಭಡು ಇನ್ನು ಪಾಲ್ಗೊಂಡು ಎರಡು ಪಾತ್ರ ಅವಕಾಶ ಮಂತ್ ಕೂರ್ನ ರಾಮ್ ಫ್ರೆಂಡ್ ಸರ್ಕಲ್ ಮೊದಲ 50ನೇ ಸುವರ್ಣ ಮಹೋತ್ಸವ ಸಂಭ್ರಮ ಆಪಿಂಚಿತ್ವಿ ಈ ಕಾರ್ಯಕ್ರಮಗೂ ಪ್ರಾರಂಭಡು ಇದು ಮುಟ ಸಹಕಾರ ಕೊಂಚ ಮಾತಿರಗಿಲ್ಲ ಆ ಮರ್ಯಾದ ಪುರುಷ ಸೀತಾರಾಮಚಂದ್ರ ದೇವರ ನನ್ನ ಎಡೆ ಸುಖ ಆರೋಗ್ಯ ಮಾತ ರೀತಿಯಾದ ಅನುಗ್ರಹವನ್ನು ಪಾದ ಕುರಿದು ನನ್ನ ಹೆಚ್ಚಿನ ಅಕ್ಕಿನ ಸಾಮಾಜಿಕವಾದ ಫ್ರೆಂಡ್ ಸರ್ಕಲ್ದ ಆವಡ ಅದೇ ರೀತಿಯಾದ ಆ ದೇವರನ್ನ ಪರಿಪೂರ್ಣವಾಂಚಿತಿ ಅನುಗ್ರಹ ಫ್ರೆಂಡ್ ಸರ್ಕಲ್ದ ಮಾತ ಸರ್ವ ಸದಸ್ಯರಿಗಿಲ್ಲ ಮಾತರಿಗಿಲ್ಲ ಅನುಗ್ರಹ ಪ್ರಾಪ್ತಿ ಆವಡೊಂದು ಎನ್ನೆರಡು ಪಾತ್ರನು ವೇದಿಕೆಡು ಸಾಂದರ್ಭಿಕವಾದ ಈ ವೇದಿಕೆಯನ್ನು ದುಪ್ಪಟ್ಟು ಮಂತು ಕೊಡ್ದು ಅಗಲ ಮಂತು ಕೊಡ್ದು ನಂಗೆ ಸಹಕಾರ ಕೊಡ್ತೇವೆ ಮುರಾಣಿ ನಡತಿನಂಚಿನ ಕಬಡ್ಡಿಗಳ ಸಹಕಾರ ಕೊಡ್ತೇವೆ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಸುವರ್ಣ ಸಂಭ್ರಮದ ಕಬಡ್ಡಿ ಪಂದ್ಯಾಟಗಳ ಪೊರ್ಲದ ಸಹಕಾರ ಕೊಡ್ತೇವೆ ಉಳ್ಳಾಲ ವಲಯದ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ದ ಅಧ್ಯಕ್ಷರು ಶ್ರೀ ತಿರುಮ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರು ಶ್ರೀ ಭಗವತಿ ಕೋಆಪರೇಟಿವ್ ಬ್ಯಾಂಕ್ದ ಉಪಾಧ್ಯಕ್ಷರು ಇಂಚ ಪಂಡ್ರೆ ಬೋಣ ಮಸ್ತ್ ಪಟ್ಟಿಲುಂಡಾರ್ನ ಎಂಚಿತಿನ ಮಾತ ಸಂಘ ಸಂಸ್ಥೆಲೆಡು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳು ಸೇವೆ ಸಂದವನ್ನು ಪುಣಂಚಿನ ಶ್ರೀಯುತ ಸುರೇಶ್ ಭಟ್ನಗರ ಈ ಮೇರೆಗೆ ನಮ್ಮ ಶ್ರೀರಾಮ ಫ್ರೆಂಡ್ ಸರ್ಕಲ್ದ
ಅಭಿಮಾನದ ಪ್ರೀತಿದ ವಿಶ್ವಾಸದ ಒಂಜಿ ಅಭಿನಂದನಾ ಇನಿ ಶ್ರೀರಾಮ ಫ್ರೆಂಡ್ ಸರ್ಕಲ್ದ 5ನೇ ವರ್ಷ ನಿಜವಾದ ಯಾನ್ ಬತ್ತಿನಿ ಪಂಡ ಇನಿ ಒಂಜಿ ಬಲೆ ತೆಲಿಪುಲ ಕಾರ್ಯಕ್ರಮ ಗೋರ ಅವು ಸ್ಟಾರ್ಟ್ ಆದ ಉಪ್ಪುವ ಏರ್ಪೋರ್ಟ್ ಸ್ಟಾರ್ಟ್ ಆಪುಂದು ಅಂಚ ನೆನಪಂದೆ ಬತ್ತೀನಿ ದಾಯ ಪನ್ನಗ ಐತಾರದ ಕಾರ್ಯಕ್ರಮಕ್ಕೆ ಏನನ್ನು ಲೆತ್ತಿತ್ತೇರು ಎಂಕ್ ಗೊತ್ತಿಜ್ಜಿ ನಿಜವಾದ್ಲ ಸನ್ಮಾನ ದೀತೇರಂದು ಗೊತ್ತಿತ್ತು ನಾಡ ಯಾನ್ ನಿಜವಾದ ಬರ್ಪುನ್ಲ ಇಚ್ಚಿ ಎಂಕ್ ವಿಷಯಲ ಗೊತ್ತಿಜ್ಜಿ ಆಂಡ ಎನ್ನ ಆತ್ಮೀಯರು ಒಂಜಿ 4-5 ಜನ ಉಲ್ಲೇರು ಈ ರಾಮ ಫ್ರೆಂಡ್ ಸರ್ಕಲ್ ಮಸ್ತ್ ಆತ್ಮೀಯರು ಅಕ್ಕಲ್ನ ಒಂಜಿ ಆ ಆತ್ಮೀಯತೆನೇ ಇನಿ ಇಡೆ ಬರೆಯರೆ ಕಾರಣ ದಾಯ ಪನ್ನಗ ಧನು ಪವನ್ ಬೊಕ್ಕ ಅಧ್ಯಕ್ಷರು ದುಂಬುಡ್ರೆ ಎಂಕ್ಲೆಗೆ ಎಂಕಲ್ನ ಪೊಪ್ಪನ ಒಂಜಿ ಇಂದೆಟ್ ಆ ಸಾಂದರ್ಭಿಕ ಕಾರಣ ರಾಮ ಫ್ರೆಂಡ್ ಸರ್ಕಲ್ದ ಎಂಚಿನ ಅರೆಗೊಂಜಿ ಆ ಹಿರಿಯ ಅಕ್ಕಲ್ನ ಒಂಜಿ ಸ್ನೇಹ ಇತ್ತಂಡೆ ಆ ಸ್ನೇಹದ ಅಂದೆಟ್ಟು ದುಂಬೆ ರಾಮ ಫ್ರೆಂಡ್ ಸರ್ಕಲ್ ಎಂಕ್ ಒಂಜಿ ಪರಿಚಯದ ಸಂಸ್ಥೆ ಆದಿತ್ತಂಡೆ ಅಂಚೆನೆ ಕಬಡ್ಡಿ ರಾಮ ಫ್ರೆಂಡ್ ಸರ್ಕಲ್ ಈ ಕಬಡ್ಡಿಗೆ ಫೇಮಸ್ ಆದ ಉಪ್ಪನಾಗ ಆ ಕಬಡ್ಡಿ ಅಂತ ಬೇರೆ ಆಯ್ತೊಂಜಿ ಕ್ರೀಡಾಪಟು ನಾಲ್ಕಲ್ನ ಪಿರಾವುಡು ಪೋಪುನೊಂಜಿ ಅಭ್ಯಾಸ ಇತ್ತಂಡು ದುಂಬು ಎಲ್ಲಿ ಉಪ್ಪನಾಗ ಅಂಚೆ ಅದು ಉಪ್ಪನಾಗ ಅವೊಂಜಿ ಸಂಬಂಧ ಒಬ್ಬೆ ಉಪ್ಪಾಡು ಈ ರಾಮ ಫ್ರೆಂಡ್ ಸರ್ಕಲ್ ಪನ್ಪುನ ಒಂದೊಂಜಿ ನಮ್ಮ ಒಂಜಿ ಇತಿಹಾಸ ಇತ್ತಿನಂಚಿನ ಫ್ರೆಂಡ್ ಸರ್ಕಲ್ ದಾಯಪನ್ನಾಗ ಪೂರ ಫ್ರೆಂಡ್ ಸರ್ಕಲ್ಗೆ ಇತಿಹಾಸ ಒಪ್ಪುಜಿ ರಾಮ ಫ್ರೆಂಡ್ ಸರ್ಕಲ್ಗೆ ಇತಿಹಾಸ ಉಂಟು ದಾಯಪನ್ನಾಗ ದುಂಬುದ ರಾಮ ಫ್ರೆಂಡ್ ಸರ್ಕಲ್ ಎಲ್ಲ ಕೇಂದ್ರ ರಾಮ ಫ್ರೆಂಡ್ ಸರ್ಕಲ್ ದುಂಬುದ ಅಂತ ಅಂಚೊಪ್ಪನಾಗ ಎಡ್ಡೆ ಒಂಜಿ ಪುದರ್ ಪೋಯಿನ ಒಂಜಿ ಸಂಸ್ಥೆ ಇನಿ 5ನೇ ವರ್ಷ ಆಚರಣೆ ಮಲ್ತೊಂದುಂಡು ಆಂಡಲ ಯಾನು ಕುಡೊಂಜಿ ಎಂಚಿನ ಪನ್ನಾಗ ಇನಿಕ್ ಆ ಫ್ರೆಂಡ್ ಸರ್ಕಲ್ ಇನಿ ಇತ್ತ ಜವನಿರು ಎರುಳ್ಳೇರು ಅವೇ ಫ್ರೆಂಡ್ ಸರ್ಕಲ್ ಒಂಜಿ ಮರ್ಯಾದಿನ ಒರಿಪದೇರು ದಾಯಪನ್ನಾಗ ಒವೇ ಒಂಜಿ ಬೊಚ್ಚಾಂಜಿನ ಒಂಜಿ ಕಾರ್ಯಕ್ರಮ ಮಾಡೋಡು ಒವ್ವೇ ಒಂಜಿ ದೇಟ್ ಈ ರಾಮ ಫ್ರೆಂಡ್ ಸರ್ಕಲ್ ಲೆಕ್ಕನ ಪುದರ್ ಇಜ್ಜಿ ಅವು ಒರ್ಪೊಂದು ಬೈದೇರು ಅಂಚೆ ಅದು ಉಪ್ಪನಾಗ 50 ವರ್ಷ 100 ವರ್ಷಕ್ಕೆ ನನ್ನ ಮುಕ್ಕುಲು ಹಿರಿಯರನಾಗ ಅಂಚನೆ ಮಾರ್ಗದರ್ಶನಡು ಇಂದೈತೆ ಪಿರೋದ ಜವನೇರು ಎಡ್ಡೆಪ್ಪುಡು ಬುಲಪವಾಡು ಈ ಸಂಸ್ಥೆಯನ್ನು ಪಂಡೊಂದು ಪೂರೈರೆಗಲ ಇನಿತ ಆ ಕಾರ್ಯಕ್ರಮ ಎಲ್ಲಂಜಿದ ಕಾರ್ಯಕ್ರಮ ಒಂದು ಸುಸೂತ್ರವಾದ ನಡಪಾಡು ಆ ರಾಮದೇವರನ ಆಶೀರ್ವಾದ ನಿಖಲಮಿತ್ತು ಉಪ್ಪಡು ನಿಖಲ್ ಏರ್ಪುರ ಬೆಂತರು ಐಕ ರಾಮದೇವರನ ಆಶೀರ್ವಾದ ಯಾಪಲ ಉಪ್ಪಡು ಪಂಡದು ಎನ್ನ 2 ಪಾತೆರನ್ನು ಪೂರೈರೆಗಲ ಎಡ್ಡೆವಾಡು ಪಂಡದು ಎನ್ನ 2 ಪಾತೆರನ್ನು ಮುಗಿತು ಗೋತೋಳಿ ಮೂರ್ತ ಪೆತ್ತಕೂಡ್ ನಂಚಿನ ಪೊರ್ತುಡು ಮಾತೆರೆಲ್ಲ ಒಗ್ಗಟ್ಟು ಮನ್ಪಾದು 5 ವರ್ಷ ಮುಟ್ಟ ಮಂತಿ ನಂಚಿನ ಎಡ್ಡೆಪ್ಪುನು ಕುಡರ ಲೋಕಗು ಪಟ್ಟೊಡುದು ಪನ್ಪು ನಂಚಿನ ಇರಾದೆಡು ಇನಿ ಮಲ್ಲ ಒಂಜಿ ವೇದಿಕೆಯನ್ನು ನಿರ್ಮಾಣ ಮಂತದು ಕಾಂಡೆದ ಪೊರ್ತುಡು ಗಣಪತಿ ದೇವರಿಗೆ ಪ್ರಥಮದ ಆಹುತಿನಿ ಕೊರದು ವಿಘ್ನ ನಿವಾರಕನ ಮಾತ ದೂರ ಮನ್ಪಾವೊಂದು ನನಾತ್ ಎಡ್ಡೆಪ್ಪುನಿ ಜಾಗೆಗೊಂಡು ಮನ್ಪಾದು ಕೊರ್ಲೇಂದು ಪಂಡದು ಪ್ರಾರ್ಥನೆ ಮನ್ಪಾವೊಂದು ಮಧ್ಯಾಹ್ನದ ಪೊರ್ತುಡು ಸತ್ಯನಾರಾಯಣ ದೇವಿನ ಕಥೆನು ಓದಾದು ಮನಸ್ಸಿನ ಅರಳಾವೊಂದು ಬಯ್ಯದ ಪೊರ್ತುಡು ಮಲ್ಲ ವೇದಿಕೆಡು ದೀಪ ಪ್ರಜ್ವಲನದ ಮುಖಾಂತರ ಸೋಮನಾಥ ದೇವಿರೆಗೆ ಒಂಜರ್ಗಾಯಿ ನೀರು ಪತ್ತೆಸೆಲು ಪುರ್ಪ ಸಂದಾವ ಮನ್ಪನಂಚಿನ ಬ್ರಹ್ಮ ಸಭೆತ ಮುಖಾಂತರವಾದ ಕತ್ತೆಲಡಿತ್ತಿನಂಚಿನ ಜಾಗಿಗೆ ಬುಲ್ಪು ಮನ್ಪಾದು ಕುರ್ಲಿಂದ ಆರ ಕಾರ ಮುದಲಿ ಗಡ್ಡ ಬುರೊಂದು ಆರಿನ ಲೆತ್ತೊಂದು ಬತ್ತದ ಪತ್ತಪ್ಪೆ ಜೋಕ್ಲಿನ ಒಂಜಪ್ಪೆ ಜೋಕುಲ್ಲೆಕ್ಕ ಮನ್ಪಾದು ಈ ಪುಣ್ಯದ ಮಣ್ಣಡು ಕತ್ತಲದ ಸಾದಿಗೆ ಬುಲ್ಪು ನುಂಡು ಮನ್ಪಾದು ಕುರಿಯ ಇನಿ ಈ ಪೊರ್ತುಡು ಮಸ್ತ್ ಖುಷಿಯಾಪುಣದಾದ ಪಂಡದಂಡ ಅವು ಏತೋ ಸಂಘ ಸಂಸ್ಥೆ ಈ ರಾಜ್ಯೋಡು ಗ್ರಾಮೋಡು ನಿಲಯ ಒಂದುಂಡು ಅಂಡ ಕೆಲವು ಕಾಲ ಮಾತ್ರ ಅಲ್ಪದ ಎಡ್ಡೆಪ್ಪದ ಕಾರ್ಯವನ್ನು ಮನ್ಪಾದ ಅಡೆಗೆ ಮಾಜಿದು ಪೋಪುಂಡು ಅಂಡ ಇಂದೇನು ಸ್ಥಾಪನೆ ಮಂತಿನಂಚಿನ ಹಿರಿಯಾರು ಕೆಲವು ಜನತ ಪುದರ್ ಪಂಡಿರು ಅಂಡಲ ಪ್ರಥಮಗೊಂಜಿ ಹಿರಿಯಾರಂದು ಪಂಡು ದುಪ್ಪೇರಿಗೆ ಇಕ್ಲ ಒಂಜಿ ಗುರುಂದು ಪಂಡುದುಂಡಿಗೆ ಅಂಚಿನೊಂಜಿ ಗುರು ಏರಾದುಪ್ಪುಂದು ಪನ್ಪುನ ಇನಿ ಆ 5 ವರ್ಷಗೂ ನಮ್ಮವರ ದುಂಬು ಪೋಡಾಪುಂಡು ಮನುಷ್ಯಗೆ ಪ್ರಾಣಿನ ಆಯುಸ್ಸುಂಡಿಗೆ ಐಟಿ ಕೆಲವು ನಮೂನೆ ಉಂಡು ಮಂಗನ ಆಯುಸು ಪೆತ್ತದ ಆಯುಸು ಪೆರ್ಮೇರಿತ ಆಯುಸು ಮಾತಲ್ಲ ಅಂಡಲ ಈ ಸಂಸ್ಥೆ ರಾಮ ಫ್ರೆಂಡ್ಸ್ ಕ್ಲಬ್ ರಾಮ ಭಜನಾ ಮಂದಿರ ರಡ್ಡು ಬೊಕೊಂಚಿ ಮಹಿಳಾ ಸಂಘ 10 ವರ್ಷ ಅಂಡು ನಿಜವಾದಲ ತುಲೆ ಒಂಜಿ ಸುದೆ ಸಂಗಮವಾದ ಪುಣ್ಯದ ಮೂಜಿ ಸುದೆ ಒಂಜಿ ತಿಕ್ಕಡು ಸಂಗಮವಾದ ಅವಳು ಬೀದು ಬತ್ತಂದಂಡು ಪವಿತ್ರ ಮಾಡು ನಮ್ಮ ಮಂತಿನಂಚಿನ ಪಾಪ ಮಾತಲ್ಲ ಇನಿ ಈ ಕೊಳ್ಯದ ಮಣ್ಣಡು ಒಂಜಿ ಮೂಜಿ ಸಂಗಮ ಒಂಜೇ ತಿಕ್ಕಡುಂಡು ಜ್ಞಾನ ಅಭಿವೃದ್ಧಿ ಆಯರಬೋಡಾದ ರಾಮ ಭಜನಾ ಮಂದಿರ ಲೋಕದ ಕಷ್ಟ ಸುಖನು ಕೇಣಿರಬೋಡಾದ ರಾಮ ಫ್ರೆಂಡ್ಸ್ ಕ್ಲಬ್ ಅಂಚನೆ ಮಹಿಳಾ ವೇದಿಕೆ ಈ ಒಂಜಿ ಪುಣ್ಯ ಕಾರ್ಯ ನಿರಂತರವಾದ ಆದುಪ್ಪಡು ನನಾತ್ ಎಡ್ಡೆಪ್ಪುದ ಕಾರ್ಯ ಮನ್ಪ ಒಂದು ಲೋಕೋದ್ಧಾರ ಆವಡು ಅಂಚೆನೆ ನಮ್ಮ ಹಿರಿಯಾಕುಲು ಬಂಡಿನಂಚಿನ ಪಾತೆರ ಇನಿ ನಮ್ಮ ಪುಟ್ಟುಂಡಯ್ಯ ಒಂದು ಆ ಪುಟ್ಟು ನಂಚಿನ ದಿನೊಟ್ಟು ಉಪ್ಪು ನಂಚಿನ ಮೂಜಿ ದಿನೊಟ್ಟು ದಾದಾಂಡಲ ಎಡ್ಡೆ ಒಂಜಿ ಕಾರ್ಯ ಮನ್ಪೊಡೋದು ಪನ್ಪು ನಂಚಿನ ಹಿರಿಯಾಕಲ್ನ ಎಡ್ಡೆಪ್ಪು ಅಂಚಿನಂಜಿ ಹಿರಿಯ
ವ್ಯಕ್ತಿ ನಿತಾತ ದಿನುಟ್ಟು ಎಡ್ಡೆ ಕಾರ್ಯ ಮಂತಂದು ಅರಣ್ಯ ನೆನಪು ಮನ್ಪುನಂಚಿನ ಪುದರಿನಿ ಒರಿದು ಬೈದಿನ ಬಂದುಲೆ ಅಂಚನೆ ನಮ್ಮಲ್ಲ ಪುದರ್ ಒರಿಯೋಡನಾಂಡ ನಮ್ಮ ಇಂಚಿನ ಸಂಘ ಸಂಸ್ಥೆಡು ಕೈ ಜೋಡಾದು ಎಡ್ಡೆಪ್ಪುದ ಕಾರ್ಯವನ್ನು ಮನ್ಪಾವೊಂದು ಪೋಯರ್ನಾಂಡ ನಮ್ಮ ಪುದರ್ಲ ಶಾಶ್ವತವಾದ ಒರಿಪುಂಡು ಪುಟ್ಟುಡು ಬದುಕದು ಐತ ನಡುಟು ದಾದಲ್ಲ ಮನ್ಪಾವಂತೆ ತೀರಂದಾಂಡ ఆయన ಪುದರ್ ಒಲ್ಲ ಶಾಶ್ವತ ಅದೊಪ್ಪುಜಿ ಪುಟ್ಟುನಗೊಪ್ಪುನು ಉಸಿರು ಮಾತ್ರ ಸೈನಗುಪ್ಪುನ ಪುದರ್ ಮಾತ್ರ ಇನ್ನೇನು ನಮ್ಮ ನೆನಪುದಿವಡು ಬಂದುಲೆ ನಮ್ಮ ಹಿಂದೂ ಸಂಸ್ಕೃತಿ ಸನಾತನ ಧರ್ಮಡು ಅವೇತೋ ಕಟ್ಟುನಿಟ್ಟಿದ ಕ್ರಮಕ್ಕಳು ಮಾತಲುಂಡು ಅವು ಇನಿ ಮಾಜೊಂದುಂಡು ಬಂದುಲೆ ಐನು ಮಾತಲ್ಲ ಒರಿಪಾವುಡು ಎಚ್ಚ ಪಾತೆರ್ರೆ ಪೋಪುಜಿ ಅಜ ತತ್ತುದುಂಡು ನನಾತ್ ಡ್ಯಾನ್ಸ್ ಉಂಡು ತೆಲಿಕೆದ ಗೊಂಚಿಲುಂಡು ವೇದಿಕೆಡ್ ಗಣ್ಯ ವ್ಯಕ್ತಿಲು ಪಾತೆರುಲ್ಲೆರು ಅವಕಾಶಗು ಋಣಿಯ ಒಂದು ಯಾನೊಂಜಿ ರೆಡ್ ಎಡ್ಡೆ ಮದಿಪು ಬಾನೊಂದು ಅಪ್ಪೆ ಮಟ್ಟೆಲ್ಡು ತುಂಕಿ ತೊಟ್ಟಿಲ್ಡು ಬಲತಿ ಜೋಕುಲು ನಮ ತುಲುಬೇರು ಬಲಕೆ ನಡಕೆಡು ತುಲುವ ಬಲಮನ ನೆಗತು ತೋಜುಂಡು ಎಲ್ಲೆಡೆ ಉಡಲು ದಿಂಜಿದ ಬರೆಯೊಡುಂದು ತುಡರು ಪೊತ್ತದ ಕಾತು ಕೊಲ್ಲುಂಡ ಎದುರು ಬರ್ಪುಂಡು ಡೋಲು ತೆಂಬರೆ ನಲಿಕೆ ಗಗ್ಗರ ಯಕ್ಷಗಾನದ ನಾಟಕದಂಚಿನ ಬಣ್ಣ ಬಣ್ಣದ ಕಲೆಕೊಲು ಇದೇನು ಮಾತಲ್ಲ ಒರಿಪಾಗ ಬುಳೆಪಾಗ ಅಂತ ಪಣ್ಣೊಂದು ಬಂದುಲೆ ಇಂಚಿನ ಒಂಜಿ ಫ್ರೆಂಡ್ಸ್ ಹಾಕ್ಲಿಕ್ಕೆ ನಮ್ಮ ಮಾತೆರ್ಲ ಒಗ್ಗಟ್ಟಾದ ಆಕಲ್ನ ಎಡ್ಡೆಪ್ಪುದ ಕಾರ್ಯಗೂ ನಮ್ಮ ಬೆರಿಸಾಯ ಉಂಟು 5ನೇ ವರ್ಷಡೆ ಜನಸೇವೆ ಬಕ್ಕ ಜನಾರ್ದನ ಸೇವೆಗೆ ಪುಟ್ಟಿನಂಚಿನ ಈ ಒಂಜಿ ಸಂಸ್ಥೆ 5ನೇ ವರ್ಷದ ಪಂಚೆನ ದೀವೊಂದು ಇನಿ ಎಡ್ಡೆ ಸಂಭ್ರಮದ ಕಾರ್ಯಕ್ರಮ ಕೊರೊಂದುಂಡು ಈ ಸಂಭ್ರಮದ ಕಾರ್ಯಕ್ರಮದ ನಡುಕು ಮಸ್ತ್ ಪಾತೆರುನ ಸರಿಯತ್ ತೋಚುಂಡು ಸಮಯದ ಪರಿಮಿತಿನ ಗಣನೆಗೆ ತಂದು ಜಾಸ್ತಿ ಪಾತ್ರಂದೆ ಈ ಕಾರ್ಯಕ್ರಮಕ್ಕೆ ಶುಭಾಶಯನ ಮಾತ್ರ ಕೊರೊಂದುಲ್ಲ ಹಳೆಬೇರು ಹೊಸ ಚಿಗುರು ಪಂಡಿಲೆಕ್ಕನೆ ಶ್ರೀರಾಮ ಭಜನಾ ಮಂದಿರಡೆ ಹಿರಿಯಕಲ್ ಉಂಡು ಮಂತಿನ ಆ ಒಂಜಿ ಭಜನಾ ಮಂದಿರ ಅಂಚನೆ ಕಿರಿಯಕಲ್ ಮಂದೊಂದು ಬತ್ತಿನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಹಿರಿಯಕಲ್ನ ಎಡ್ಡೆ ಸಾದಿಡು ಕಿರಿಯಕಲ್ನ ಪ್ರಯತ್ನಡು ಇನಿ 5ನೇ ವರ್ಷ ಜಿಂಜಿದು ಈ ಒಂಜಿ ಪುರ್ಲಕಂಠದ ಸಮಾರಂಭನ ಮಂತದೇರು ನನ್ನ ದುಂಬಾಗಿಲ ಈ ಒಂಜಿ ಸಂಸ್ಥೆ ಜನಸೇವೆದ ಒಟ್ಟಿಗೆ ಜನಾರ್ದನ ಸೇವೆನ ಮನ್ಪುನಂಚಿನ ಅವಕಾಶ ಶ್ರೀರಾಮಚಂದ್ರೆ ಕೊರಡು ಶ್ರೀರಾಮಚಂದ್ರನ ಪುದರ್ ಏತನೇಟ ಉಪ್ಪುಂಡ ಆತನೇಟ ಈ ಸಂಘ ಸಂಸ್ಥೆಲು ಶ್ರೀರಾಮ ಭಜನಾ ಮಂದಿರ ಬಾಳ್ದು ಬೆಳಗಡು ಪಂಡದು ಈ ಒಂಜಿ ಸಂಸ್ಥೆಗೆ ಶುಭನ ಕೊರೊಂದು ಎನ್ನರಡ್ಡ ಪಾತ್ರೆಯನ್ನು ಮುಗಿತೊಂದುಲ್ಲೆ ಸರ್ಕಾರದ ಪ್ರತಿನಿಧಿಯಾದ ಯುವಜನ ಸೇವಾ ಇಲಾಖೆದ ಅಧಿಕಾರಿಯನ್ನ ಶ್ರೀಮತಿ ಲಿಲ್ಲಿ ರವರೇ ಬಕ್ಕ ವೇದಿಕೆಯ ದುಂಬುಪ್ಪುನಂಚಿನ ಎಂಕಲ್ನ ಈ ಪರಿಸರದ ಆದ್ಯ ಗಣ್ಯರೇ ಬಂಧು ಭಗಿನಿಯರೇ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಬಕ್ಕ ಶ್ರೀರಾಮ ಭಜನಾ ಮಂದಿರದ ಮಹಿಳಾ ಮಂಡಲದ ಪದಾಧಿಕಾರಿಗಳೇ ಏನು ಎಪ್ಪಲ ಎಂಕಲ್ ಪ್ರತಿ ಕಾರ್ಯಕ್ರಮದ ಪಾತ್ರದೊಪ್ಪ ಈ ಸಂದರ್ಭಡು ಇತ್ತೇನೆ ಸಮಯ ಮೀರದಿತ್ತಂಡು ಆಂಡಲ ಹೆಚ್ಚಿನ ಪಾತ್ರೆ ಪವಂದೆ ಶ್ರೀರಾಮ ಭಜನಾ ಮಂಡಳಿ 5ನೇ ವರ್ಷ ಆಚರಿಸಿನ ಅಂಚನೆ 100ನೇ ವರ್ಷ ನಮ್ಮ ಮಾತೆರ್ಲ ನಮ್ಮ ಕಿರಿಯ ಜವನಿಯರು ಕೂಡ ನೇಕ್ ಸಹಕಾರ ಕೊರೊಂದು ಈ ಬಾಗಡ್ ಎಡ್ಡೆ ರೀತಿದ ಒಂದು ಕೆಲಸ ಮಲ್ಪುನಂಚಿನ ಈತು ವರ್ಷದ ಅನೇಕ ಕಾರ್ಯಕ್ರಮ ಪಾಡೊಂದು ಕೆಲಸ ಮಲ್ತೊಂದು ಬೈದಿನ ದುಂಬಾಗ ಕೂಡ ಶ್ರೀರಾಮದೇವಿಯರನ್ನ ಆಶೀರ್ವಾದಡಿ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಶ್ರೀರಾಮ ಭಜನಾ ಮಂದಿರ ಅವೇ ರೀತಿ ಮಹಿಳಾ ಮಂಡಲ ಉತ್ತರೋತ್ತರ ಅಭಿವೃದ್ಧಿ ಆವಡು ನೇಕ ಮಾತಿರ್ನ ನಿಖಲ ಸಹಕಾರ ಬೋರ್ಡೊಂದು ನಿಖಲ ಸಹಕಾರ ನಟ್ಟೊಂದು ನಂಗೆ ಮಾತೆರೆಗಳ ದೇವರ ಎಡ್ಡೆ ಮಲ್ಪಡು ಪಂಡದ್ದು ಈ ಅವಕಾಶ ಪಾತ್ರೆರ ಅವಕಾಶ ಮಲ್ತುಕೊಚ್ಚಿನ ಪ್ರತಿಯೊರೆಗಳ ನಿಖಲೆ ಮಾತ್ರೆಗಳನ್ನ ಉಡಲ್ ಜುಂಜಿನ ಸೊಲ್ಮೆನ ಸಂದ ಒಂದೆರಡು ಪಾತ್ರೆ ಮುಗಿ ಪೋಯ್ದು ಒಂದು ಸಂಘ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅಲ್ಲಿ ಶ್ರದ್ಧೆ, ಪರಿಶ್ರಮ, ಸೇವಾ ಮನೋಭಾವ, ಒಗ್ಗಟ್ಟು ಇದೆಲ್ಲ ಬೇಕು. ಅಂತಹ ಶ್ರದ್ಧೆ ಶ್ರದ್ಧೆ ಮತ್ತು ಪರಿಶ್ರಮ ನಾನು ಈ ಒಂದು ಫ್ರೆಂಡ್ಸ್ ಕ್ಲಬ್ಬಲ್ಲಿ ಕಾಣ್ತಾ ಇದ್ದೇನೆ. ನಾನು ಈ ಪರಿಸರದ ನಿವಾಸಿಯಾಗಿದ್ದೇನೆ. ಪ್ರತಿದಿನ ಇವರ ಕಾರ್ಯಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಹೀಗೆ ಇವರು ಅನೇಕ ಜನಹಿತ ಕಾರ್ಯಕ್ರಮಗಳನ್ನು ಅಂದಿನಿಂದ ಇಂದಿನವರೆಗೂ ಮಾಡ್ತಾ ಇದ್ದಾರೆ. ಇವತ್ತು 50ನೇ ವರ್ಷದ ಸುವರ್ಣ ಸಂಭ್ರಮ ಇದನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿ 10 ವರ್ಷದ ಮಹಿಳಾ ಮಂಡಲಕ್ಕೆ
ಇವತ್ತಿಗೆ 10 ವರ್ಷದ ಆಗ್ತಾ ಇದೆ, 10 ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಅದಕ್ಕಾಗಿ ಅವರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅಂದಿನಿಂದ ಇಂದಿನವರೆಗೆ ಮಾಡ್ತಾ ಇದ್ದಾರೆ. ಇವರ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಸಾಗಲಿ, ಹಾಗೆಯೇ ಆ ಶ್ರೀರಾಮ ದೇವರು ಇವರಿಗೆ ಒಳಿತನ್ನು ಮಾಡಲಿ, ಇನ್ನು ಮುಂದೆ ಕೂಡ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸುವಂತಾಗಲಿ ಎಂದು ಹಾರೈಸ್ತಾ ಇವತ್ತು ಸ್ವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೆ. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಇಲ್ಲಿ ಮಾತನಾಡಿ ಆಯಿತು. ಮತ್ತು ನಾನು ಜಾಸ್ತಿ ಮಾತಾಡೋದಿಲ್ಲ, ಒಂದೆರಡು ಮಾತನಾಡಿ ನಿಮಗೆ ಶುಭ ಕೋರುತ್ತೀನಿ. ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕಾದರೆ ಒಂದು ತಂದೆ ತಾಯಿಗೆ ಒಂದು ಮಗುವನ್ನು ಸಾಕಿದಂಗೆ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಸಂಸ್ಥೆಯನ್ನು 50 ವರ್ಷ ಸುವರ್ಣ ಮಹೋತ್ಸವ ಆಚರಿಸುವುದು ಅಂತ ಹೇಳಿದರೆ ಇದರ ಹಿಂದೆ ಹಲವಾರು ಜನರ ಕಠಿಣ ಪ್ರಯತ್ನ ಪರಿಶ್ರಮ ಇದ್ದಿರೋದು ನಾವು ಮರೆಯಬಾರದು. ಅವರನ್ನೆಲ್ಲ ಒಂದು ಇವತ್ತು ನೆನಪು ಮಾಡಿಕೊಳ್ಳುವ ಒಂದು ಸಂದರ್ಭ ಇದು. ಹಾಗೆ ಇವತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರುವ ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಸೇರಿರುವ ಎಲ್ಲ ನನ್ನ ಬಂಧು ಮಿತ್ರರಿಗೂ ಆ ಶ್ರೀರಾಮಚಂದ್ರ ಆಯುರ ಆರೋಗ್ಯ ಸೌಖ್ಯ ಸಂಪತ್ತು ಸಮೃದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಎಂದು ಆಶೀರ್ವದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಒಂದು ಸಂಸ್ಥೆ ದಾಟೋದು ಬರಡು ನಾಡ ಹಲವಾರು ಕಷ್ಟ ನಷ್ಟಲನೆ ಮಾತ ಅನುಭವಿಸಿದುಪ್ಪುಂಡು ಆನಲ ಈಡಿ ಮುಟ್ಟಗು ಅಕ್ಲು ಒವ್ವೇ ಒಂಜಿ ರೀತಿಡು ಅಕ್ಲನ ಉಳ್ಳಾಯಿಡು ಭೇದ ಭಾವ ಇಜ್ಜಂದೆ ಒಂಜಿ ಟೀಮ್ ಆದ ಕೆಲಸ ಮಲ್ತದ್ದು ಇಡೆಮುಟ್ಟ ದುಂಬು ಕನತಿನಂಚಿನ ಆ ಒಂಜಿ ಸಂಭ್ರಮನು ಆಚರಣೆ ಮಲ್ಪನ ಪೊರ್ತುಡು ಅಕ್ಲು ಪಡೆತನಂಚಿನ ಖುಷಿ, ಆ ಖುಷಿನ ನಮ್ಮೊಟ್ಟಿಗೆ ನೀ ಪಟ್ಟಣಂಚಿನ ಈ ಸಂದರ್ಭಡು ನಂಗೆ ನೇಕಲ ಒಂಜಿ ಹಿರಿ ತಲೆಮಾರದ ಜಪಂಡ ಸಾರ್ಥ ಒರುಮುತ 5ನೇ ಸವಿಡೆ ಮೂಲು ಆ ಒಂಜಿ ಉದ್ದೇಶದ ಇದು ಈ ಶ್ರೀರಾಮ ಭಜನಾ ಮಂದಿರ ಆರಂಭ ಆಂಡ ಆ ಆರಂಭ ಆಯಿನ ಭಜನಾ ಮಂದಿರ ಈ ಊರುಡು ಒಂಜಿ ಎಡ್ಡೆ ರೀತಿಡೆ ಸಮಾಜಕ್ಕೆ ಬೋಡತಿನ ಎಡ್ಡೆ ಕಾರ್ಯನು ಮಲ್ಪುಡು ಪನ್ಪಣಂಜಿ ಎಡ್ಡೆ ಉದ್ದೇಶವನ್ನು ದೀದು ಆನಿದ ಪರ್ತುಡು ಹಲವಾರು ಶ್ರಮದಾನ ಮಾತ ಮಲ್ತಿನ ಹಿರಿಯಕಲು ಮಾತ ಪಂಡೊಂತೇರು ಐತೊಟ್ಟಿಗೆ ಆಟೋಟ ಚಟುವಟಿಕೆಗಳ ಭಾಗವಹಿಸೊಂದು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಪುದರ್ ಕನೈದನಂಚಿನ ಒಂಜಿ ಸಂಸ್ಥೆ ಅದು ಕಬಡ್ಡಿ ಪುದರ್ ಪೋಯಿನ ಇಟ್ಲ ಮುಲ್ಪ ಭಾರಿ ಪ್ರಖ್ಯಾತ ಪಡೆಯಿನ ಕರ್ನಾಟಕದ ಸ್ಟೇಟ್ ಲೆವೆಲ್ಡೆ ಪುದರ್ ಪಡೆಯಿನ ಅಮರ್ನಾಥ್ ರೈಕ್ಲೆನ್ ಕೊರ್ತನಂಚಿನ ಒಂಜಿ ರಾಜ್ಯಗೂ ಒಂಜಿ ಕಬಡ್ಡಿ ಪ್ಲೇಯರ್ ಅದು ಕೊರ್ತನಂಚಿನ ಒಂಜಿ ಸಂಸ್ಥೆ ಇನ್ನು ಅವು 5ನೇ ವರ್ಷ ಆಚರಣೆ ಮಲ್ಪನಾಗ 80ನೇ ವರ್ಷನು ಆಚರಣೆ ಮಲ್ಪನ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಬಗ್ಗೆ ಎಲ್ಲ ಶ್ರೀರಾಮ ಭಜನಾ ಮಂದಿರದ ಬಗ್ಗೆ ಎಲ್ಲ ನಮ್ಮ ನೆನಪು ಮಲ್ಪಡಾಕೊಂಡು ಬಹುಶಃ ಆನಿ ಸ್ಥಾಪನೆ ಮಲ್ತಿನ ವ್ಯಕ್ತಿಗಳ ಪೈಕಡೆ ಇನಿ ಒರಿದಿತ್ತಿನ ಒಂಜಿ ವ್ಯಕ್ತಿ ನಮ್ಮ ಇನಿ ವೇದಿಕೆಡುಳ್ಳೇರಿ ಪರಿಯತ್ತೂರು ತನಿಪನ್ನಿ ಅವರ ಲಕ್ಕದುಂತೋಡು ಬಹುಶಃ ಈ ಒಂಜಿ ಶ್ರೀರಾಮ ಭಜನಾ ಮಂದಿರನು ಸ್ಥಾಪನೆ ಮಲ್ತಿನೇಟ್ ಮಾತಿರ್ಲ ನಮ್ಮನ್ನು ಅಗಲದು ಪೂತನಾಕ್ಲ ಬೇರೆ ಒಂಜಿ ಆರೋಗ್ಯಲ್ಲ ಭಾರಿ ಎಡ್ಡೆ ರೀತಿದೆ ದಿವೊಂದು ಇನಿಕ್ಲ 85 ವರ್ಷ ಪ್ರಾಯ ಆದಿತ್ತನಲ್ಲ ಎಡ್ಡೆ ಜವನೀರ್ನ ಚಟುವಟಿಕೆ ಯಾನ್ ಕೋಡೆ ಮಂಜೇಶ್ವರದ ಇಂಚಿ ಬಂದಾಗ ಮುಲ್ಪ ಈ ಎದುರುದಾಕ್ಲ ಸಂಸ್ಥೆದ ಎದುರುಡು ಜೋಕ್ಲ ಲೆಕ್ಕ ಚಟುವಟಿಕೆ ಕೂಡ್ದಿತ್ತಿನ ತುಯೆ ಆಡ ಇಂಕ ಪಾತ್ರ ಅಲ್ಪ ಅವಕಾಶ ಆಯ್ಜಿ ಅಂಚಿನೊಂಜಿ ಚುರುಕುತನ ಅಂಚಿನೊಂಜಿ ಆರೋಗ್ಯನು ರಕ್ಷಣೆ ಮಲ್ತೊಂದು ಇನಿಕ್ಲ ಬದುಕಿದೇರಿ ಅರಿಗೆ ನನ್ನಲಾತ್ ಆರೋಗ್ಯ ಆಯುರಾರೋಗ್ಯ ನಮ್ಮ ಸೋಮನಾಥ ದೇವರು ಕೊರಡು ಬಂಡದು ಯಾನೆಲ್ಲ ಪ್ರಾರ್ಥನೆ ಮಲ್ಪೆ ಅವ್ರು ಇನಿಕ್ಲ ಎನ್ನ ಒಂಜಿ ಬೇಜವಾಬ್ದಾರಿದಾತ್ರ ಇಂಕ ಅನಾರೋಗ್ಯ ಬರ್ರೆ ಬಲ್ಲಿ ಬಂಡದು ಬಹುಶಃ ನಿಕ್ಲೆ ಮಾತ್ರ ಗೊತ್ತು ಬೆರೆಯವು 4 ಗಂಟೆ ಅನಾಗ ಲಕ್ಕೊಂದು ಕಡ್ಲ ಬರಿಕಬಹುದು ಇಲ್ಲಿ ಜೋಕಲೆಕ್ಕ ಗಾಲಪಾಡು ನಂಚಿನ ಮೀನು ತಿಕ್ಕಡೆ ತಿಕ್ಕಂದು ಪಡು ದಯಬಂಡ ಆ ಒಂದು ವ್ಯಕ್ತಿ ಏರ್ಯಾವಡು ಪ್ರಾಯ ಬತ್ತಿ ನಡ್ಬೇಕ ಪ್ರಾಯ ಆಯಿ ನಡ್ಬೇಕ ಆಕಳು ಇಲ್ಲಲ್ಲ ಕುಳಿದಿತ್ತಿಂದ
ಆಕಲ ಆರೋಗ್ಯ ಬೊಕಲಾತ ಕೆಟ್ಟು ಪನ್ಪನೇನು ಸುರುಕೆ ತಿರಿದಿನಾರು ಅಂಚೆ ಅದು ಇನ್ನಿಕಲ ಆರು ಒಂಜಿ ಚಟುವಟಿಕೆ ಉಡುಪನ ಅಂಚಿನೊಂಜಿ ವ್ಯಕ್ತಿನಿ ನಮ್ಮ ವೇದಿಕೆ ಉಳ್ಳರು ನಮ್ಮನ್ನು ಅಗಲದ ಪೂತನೆಟ್ಟು ಮುಖ್ಯವಾದ ಒಂಜಿ ನೆನಪು ಮಲ್ಪಡ್ತಿತ್ತಂಡ ಎಂಗ್ಲ ನಾಬೇರು ಮೂಲು ಇಡೀ ಕೊಲ್ಯಾಡು ನಾಬೇರು ಬಂಡದೆ ಪ್ರಚಾರ ಉಡುಪನಾರು ಆರು ಎನ್ನ ಊರುದಾರು ಪದ್ಮನಾಭ ಪಿಲಾರು ಬಂಡದು ಅರ್ನ ಇಲ್ಲ ಕೈತಲೆ ಉಪ್ಪುನ ಯಾನಲ್ಲ ಬಾಬು ಪಿಲಾರು ಬಂಡದು ಪಿಲಾರು ಬಂಡದು ಒಂಜಿ ಊರುದ ಪೂತಾರನ್ನ ಆರ್ಲ ಮೂಲು ಪ್ರಸಾರಗೂ ಕನ್ನತಿನಾರು ಮೂಲತಃ ಅರ್ನ ವ್ಯಕ್ತಿತ್ವ ವಾರಿತಿರಿ ಇತ್ತಿನ ಬಂಡ ಅರಣಿ ಮಾತಿರ್ಲ ಗೌರವಿಸುವಂತಾರೆ ಅರಣಿ ಈ ವೇದಿಕೆಡಿನಿ ನೆನಪು ಅಂತನ ಇಂಕಂತೂ ಭಾರಿ ಸಮಾಧಾನ ಆತಂಡು ಈ ಕೊಲ್ಯಾಡು ಈ ಒಂಜಿ ಸಂಸ್ಥೆ ಪ್ರಾರಂಭ ಆದಿತ್ತನಲ್ಲ ಪಿಲಾರದ ಪಂಜಂದಾಯನ ನೇಮಾಪನ ಬರ್ತುಡು ಅವಳು ಬರ್ತದೆ ಮುಕ್ಕಲೊಂಜಿ ಸಾಂಸ್ಕೃತಿಕ ನಾಟಕದ ಸಾಮಾಜಿಕ ಕಲೆನ ಅಲ್ಪ ತೋಷ್ಪಾದ ಕೊರುವಂತೇರು ಭಾರಿ ಸಮಯಡು ಮುಲ್ತ ಈ ಒಂಜಿ ತಂಡ ಅಲ್ಪ ಬತ್ತು ನಾಟಕ ಮಲ್ತಂತನ ಎಂಗ್ಲಿ ನೆನಪುಂಡು ಐದು ಬಕ್ಕ ಪಿಲಾರದ ಯುವಕ ಮಂಡಲ ಒಂಜಿ ಕ್ಲಬ್ಬು ಐನಡು ಬಕ್ಕ ಆ ಕ್ಲಬ್ದಕ್ಲು ಈ ಒಂಜಿ ಕಾರ್ಯಕ್ರಮನು ನಾಟಕದ ಕಾರ್ಯಕ್ರಮನು ದುಂಬುಕೊಂಡಾಗ ಎಂಕ್ಲೇಗ್ಲಾಕ್ಲೇಗ್ಲ ಘರ್ಷಣೆ ಬುಡ್ಚಿ ಪನ್ಪುಳ್ಳೆ ಕೊಡು ಮುಕ್ಕಳು ಎಂಕ್ಲು ನನ್ನ ಈ ಕಾರ್ಯಕ್ರಮ ನಾಟಕದ ಕಾರ್ಯಕ್ರಮ ಮುಲ್ಪ ಮಲ್ಪುಜ ನಿಕ್ಲು ಮಲ್ಪುಲೆ ಪಂಡದು ಎಡ್ಡೆ ಒಂಜಿ ಎಡ್ಡೆ ಮನಸ್ಸಿಡು ಏನು ಅಕ್ಲಿಗೆ ಬುಡ್ದು ಕೊರತು ಬೈದಿನಕ್ಲು ಬಹುಶಃ ಈ ಒಂಜಿ ಎಡ್ಡೆ ಗುಣನು ಅಕ್ಲು ಇನಿ ಮುಟ್ಟಗ್ಲ ಹೊರ್ತಂದು ಬೈದೇರಿ ದಯಬಂಡ ಅಕ್ಲಿಗೆ ಒರಿಪೆರೆ ಒಂಜಿ ಆದರ್ಶ ಆದುತ್ಪನ ಒಂಜಿ ವಸ್ತು ಇಂಚಿನ ಬಂಡ ಅಕ್ಲು ಇನಿಕ್ಲ ಆ ಒಂಜಿ ಭಜನಾ ಮಂದಿರಡು ನಂಬೊಂದು ವೈದನ ಆ ಶ್ರೀರಾಮ ಪಂಡ ಆದರ್ಶ ವ್ಯಕ್ತಿಯಿಂದ ಪನ್ಪ ಆಂಡ ಆತೆ ಸೌಮ್ಯ ಸ್ವರೂಪದ ಒಂಜಿ ವ್ಯಕ್ತಿ ಸಕುಟುಂಬ ಆಯ್ನ ಆ ಒಂಜಿ ವ್ಯಕ್ತಿನ ಆರಾಧನೆ ಮಲ್ತೊಂದು ಪನಕ್ಲು ಅವೇ ಗುಣಕ್ಲೇನು ಪಡೆಯೊಂದು ಬರ್ತದೆ ಅರ್ನ ಇಂಚಿನ ಆದರ್ಶದ ಗುಣಕ್ಲುಂಡ ಆ ಗುಣಕ್ಲೇನು ಮಾತ ಪಡೆಯೊಂದು ಬರ್ತದೆ ಇನಿಕ್ಲ ಒಂಜಪ್ಪೆ ಜೋಕ್ಲ ಲೆಕ್ಕ ಈ ಒಂಜಿ ಸಂಸ್ಥೆಯನ್ನು ಅಕ್ಲು ದುಂಬುಕೊಂಡೊಂದು ಸೇರಿರ್ತಕ್ಕಂಥ ಜನರನ್ನು ನಾನು ವರ್ಗೀಕರಣ ಮಾಡೋದಾದರೆ ಈ ಒಂದು ಸುವರ್ಣ ಮಹೋತ್ಸವದಲ್ಲಿ ನಾವು ಭಾಗವಹಿಸಿಬಿಟ್ಟು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಇಲ್ಲಿ ನಾವು ಸೇರಿರ್ಬೋದು, ಅಥವಾ ನಮ್ಮ ಈ ಊರಿನ ಪರಿಸರದ ಶ್ರೀರಾಮ ಫ್ರೆಂಡ್ ಸರ್ಕಲ್ ಏನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದೆ, ಯಾವ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದೆ ಅಂತಕ್ಕಂಥದ್ದನ್ನು ವೀಕ್ಷಿಸಲಿಕ್ಕೆ ನಾವಿಲ್ಲಿ ಸೇರಿರ್ಬೋದು. ಒಟ್ಟಾರೆಯಾಗಿ ನಾವಿಲ್ಲೇನು ಸೇರಿದ್ದೇವೆ ಅದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ಕ್ಷೇತ್ರದ ಶಕ್ತಿ. ಆ ಶಕ್ತಿಯಿಂದ ಇರ್ತಕ್ಕಂಥ ಕಷ್ಟಪಟ್ಟು ದುಡಿತಾ ಇರ್ತಕ್ಕಂಥ ಶ್ರೀರಾಮ ಫ್ರೆಂಡ್ ಸರ್ಕಲ್, ಈ ಒಂದು ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗ್ತದೆ. ಮನುಷ್ಯರಾಗಿ ನಾವು ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ದೇವರು ಇದ್ದಾನಾ, ದೇವರು ಇದ್ದಾರೆ ಆದರೆ ಎಲ್ಲಿದ್ದಾರೆ ಅಂತಕ್ಕಂಥದ್ದು. ಪ್ರಾರಂಭದ ಅನೇಕ ವರ್ಷಗಳ ಹಿಂದೆ ಪುರಾಣದಲ್ಲಿ ಹೇಳ್ತಾಯಿದ್ರು, ದೇವರು ಹಿಮಾಲಯ ಪರ್ವತದಲ್ಲಿದ್ದಾನೆ ಅಂತ. ಮನುಷ್ಯ ದೇವರನ್ನು ಹುಡುಕ್ತಾ ಹಿಮಾಲಯ ಪರ್ವತನ ಹತ್ತಿದ ನಂತರ ಗೊತ್ತಾಯಿತು ದೇವರು ಅಲ್ಲಿಲ್ಲ ಅಂತ. ಆ ನಂತರ ದಿನಗಳಲ್ಲಿ ದೇವರು ಎಲ್ಲಿರ್ಬೋದು ಅಂತ ಆಲೋಚನೆ ಮಾಡುವಾಗ ದೇವರು ಚಂದ್ರಲೋಕದಲ್ಲಿದ್ದಾನೆ. ಈಗಲೂ ಸಹ ನಾವು ಮಕ್ಕಳಿಗೆ ತೋರಿಸ್ತೇವೆ, ನೋಡಿ ಅಲ್ಲಿ ಚಂದಮಾಮ ಅಂತ. ಮನುಷ್ಯನ ಈ ಕುತೂಹಲ ಅಲ್ಲಿಗೆ ನಿಲ್ಲಿಲ್ಲ. ಹಾಗಾದರೆ ನಾವು ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಅಲ್ಲಿಗೆ ಸಹ ಪಾದಾರ್ಪಣೆ ಮಾಡಿ ನೋಡಿದಾಗ ಅಲ್ಲಿ ದೇವರು ಇರಲಿಲ್ಲ. ಹಾಗಾದರೆ ದೇವರು ಇಲ್ಲಿದ್ದಾನೆ. ದೇವರನ್ನು ಹುಡುಕ್ತಕ್ಕಂಥ ಹಂಬಲ ಈ ಮನುಷ್ಯರಲ್ಲಿ ಇನ್ನೂ ಸಹ ಇದೆ. ಆ ಹಂಬಲವೇ ಈ ಮನುಷ್ಯರನ್ನು, ನಮ್ಮನ್ನು, ಮಾನವರನ್ನು ಒಂದು ಸನ್ಮಾರ್ಗದಲ್ಲಿ ನಡೆಸಲಿಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾವು ದೇವರನ್ನು ಎಲ್ಲೆಲ್ಲೋ ಹುಡುಕೋ ಬದಲಾಗಿ ನಮ್ಮ ಯಾವುದಾದ್ರೂ ಒಂದು ಸಂಕಷ್ಟದಲ್ಲಿದ್ದಾಗ, ಉದಾಹರಣೆ ಒಂದು ಆರ್ಥಿಕ ಸಂಕಷ್ಟದಲ್ಲಿದ್ದಾಗ ದೇವರು ನಮಗೆ ಮನುಷ್ಯರ ರೂಪದಲ್ಲಿ ಆ ಆರ್ಥಿಕ ಸಂಕಷ್ಟಕ್ಕೆ ಪರಿಹಾರ ಕೊಟ್ಟಾಗ ಆ ವ್ಯಕ್ತಿಯಲ್ಲಿ ನಾವು ಯಾಕೆ ದೇವರನ್ನು ಹುಡುಕಬಾರ್ದು? ಯಾವುದೇ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ ದೇವರು ಆ ಮನುಷ್ಯನ ರೂಪದಲ್ಲಿ ಬಂದು ಆ ಸಂಕಷ್ಟಕ್ಕೆ ಪರಿಹಾರ ನೀಡಿದಾಗ ನಾವು ಯಾಕೆ ಆ ಮನುಷ್ಯರಲ್ಲಿ ದೇವರನ್ನು ಹುಡುಕಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಾಕಂದರೆ ನನ್ನ ಈ ವೈಯಕ್ತಿಕ ಅನುಭವ ಹೇಳೋದಾದರೆ ಅನೇಕ ಆರ್ಥಿಕ ಸಂಕಷ್ಟಗಳಲ್ಲಿ ನಿಜವಾಗಿ ಹೇಳ್ತಾ ಇದ್ದೇನೆ, ನನಗೆ ವ್ಯಕ್ತಿಗಳ ರೂಪದಲ್ಲಿ ಬಂದು ಸಹಕಾರ ಮಾಡಿದವರನ್ನು ನಾನು ದೇವರಂತಲ್ಲಿಯೇ ಭಾವಿಸ್ತಕ್ಕಂಥದ್ದು. ಯಾಕಂದರೆ ಈ ಯುಗದಲ್ಲಿ, ಈ ಸಮಾಜದಲ್ಲಿ ಬದುಕಬೇಕಾದ್ರೆ ನಾವು ದೇವರ ಆಶೀರ್ವಾದ ಅಂತಕ್ಕಂಥದ್ದನ್ನು ನಮಗೆ ಅಗತ್ಯವಾಗಿರ್ತದೆ. ಯುಗಗಳನ್ನು ನಾವು ನೋಡುವಾಗ ಹೋರಾಟಗಳು, ಅಧರ್ಮಗಳ ನಡುವೆ ಹೋರಾಟ, ನಾವು ಸತ್ಯಯುಗ ಅಂತ ಏನು ಕರಿತೇವೆ,
ವಿಷ್ಣುವು ನರಸಿಂಹ ರೂಪದಲ್ಲಿ ಬಂದಂಥ ಸತ್ಯಯುಗದಲ್ಲಿ ಅಲ್ಲಿ ದೇವತೆಗಳ ರಾಕ್ಷಸರ ನಡುವೆ ಇದ್ದಂಥ ಹೋರಾಟ ಆಗಿರ್ಬೋದು, ತ್ರೇತಾಯುಗದಲ್ಲಿ ರಾಮ ಮತ್ತು ರಾವಣನ ನಡುವೆ ಇರ್ತಕ್ಕಂಥ ಹೋರಾಟ ಯುದ್ಧಗಳಿರ್ಬೋದು, ದ್ವಾಪರ ಯುಗದಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಇರ್ತಕ್ಕಂಥ ಹೋರಾಟಗಳಿರ್ಬೋದು, ಈ ಕಲಿಯುಗ ಏನು ನಾವು ಅವತರಿಸಿದಂಥ ಈ ಕಲಿಯುಗ ಅಂತ ಏನು ಹೇಳ್ತಾ ಇದ್ದೇವೆ, ಈ ಕಲಿಯುಗದಲ್ಲಿ ದೇವರು ಅಂತಕ್ಕಂಥವನಿದ್ದಾನೆ. ಈ ಕಲಿಯುಗದಲ್ಲಿ ಧರ್ಮ ಅಂತಕ್ಕಂಥದ್ದು ಒಂದೇ ಒಂದು ಕಾಲಿನಲ್ಲಿದೆ ಅಂತಕ್ಕಂಥದ್ದು. ಅಂದರೆ ಈ ಕಲಿಯುಗದಲ್ಲಿ ಧರ್ಮ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಮನುಷ್ಯರು ಅನ್ಯಾಯ ಅಧರ್ಮದಲ್ಲಿ ಮನುಷ್ಯರು ಮುಳುಗಿ ಹೋಗಿದ್ದಾರೆ ಅಂತಕ್ಕಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ಈ ಪ್ರಕೃತಿ ಅಂತಕ್ಕಂಥದ್ದನ್ನು ನಮಗೆ ಮೊನ್ನೆ ದಿನ ನಡೆದಂಥ ಮಡಿಕೇರಿ ದುರಂತ ಏನಿದೆ ಭಾಳ ಒಂದು ಸ್ಪಷ್ಟ ಉದಾಹರಣೆ. ನಾನು ಯಾವಾಗಲೂ ಹೇಳಲಿಕ್ಕಿದೆ, ಪ್ರಕೃತಿ ಅಂತಕ್ಕಂಥದ್ದು ಎದುರಲ್ಲಿ ಮನುಷ್ಯ ಭಾರಿ ಕುಬ್ಜನಾಗಿರ್ತಾನೆ ಅಂತಕ್ಕಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ನಮಗೆ ಕಂಡುಕೊಂಡಂಥದ್ದು ಮಡಿಕೇರಿ ದುರಂತ. ಹಾಗಾಗಿ ನಾವು ಮಾನವರಾಗಿ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡ್ತಾ ದೇವರ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ ಮಾಡ್ತಾ ಇರ್ತಕ್ಕಂಥ ಈ ಅದ್ಭುತ ಕಾರ್ಯಕ್ಕೆ ನಾವೆಲ್ಲರೂ ಸಹಕಾರ ನೀಡೋಣ ಅಂತ ಹೇಳ್ತಾ ನಾನು ಈ 2 ಶುಭ ಹಾರೈಕೆಗಳನ್ನು ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ. ಶ್ರೀರಾಮ ಫ್ರೆಂಡ್ ಸರ್ಕಲ್ ಕೊಲ್ಯ ಇದರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಬಹುಶಃ ನಾನು ಅದಕ್ಕೆ ಸಹಕಾರ ಕೊಟ್ಟದ್ದು ನನ್ನ ಸರಿಯಾದ ನಂಬಿಕೆ ಅಂತೇಳಿ ನನಗೆ ಈ ಸಲ ಅನ್ನಿಸ್ತಾ ಉಂಟು. ಯಾಕಂತೇಳಿದರೆ ನನ್ನನ್ನು ಕಾಂಟ್ಯಾಕ್ಟ್ ಆದವರು ಪ್ರೀತಮ್ ಅವರು. ಇಲ್ಲಿ ಎಂತಾದರೂ ಕಾರ್ಯಕ್ರಮ ಇದ್ದರೆ ಫೋನ್ ಮಾಡಿ ಕೇಳಿ, ಮೇಡಮ್ ಹೀಗೆ ಇದೆ, ನಮ್ಮದು ಶ್ರೀರಾಮ ಫ್ರೆಂಡ್ ಸರ್ಕಲ್ ಇದೆ ಅಂತ. ಒಟ್ಟಿಗೆ ಇರುವವರು, ಒಟ್ಟಿಗೆ ಬಂದವರು ನಾನು ಇಬ್ಬರನ್ನೇ ಗಮನಿಸಿದ್ದು, ಧನಂಜಯ ಅಂತ ಅವರನ್ನು. ಅವರು ಬಂದು ಕೇಳುವಾಗ ನಾನು ಯಾವ ಕಾರ್ಯಕ್ರಮ ಅಂತ ನಾನು ನೋಡಲಿಲ್ಲ, ನಾನು ನಿಮಗೆ ಕೊಡುವ ಅಂತ ಹೇಳಿದ್ದೇನೆ. ಕ್ರೀಡಾ ಸಲಕರಣೆಗಳನ್ನು ಕೊಟ್ಟಿದ್ದೇನೆ. ನಾನು ಬರುವಾಗ ಹೇಳಿದರು, ಇಲ್ಲಿ ಇದೆ ನೋಡಿ ಕಂಬ, ನೀವು ಕೊಟ್ಟದ್ದು ಅಂತ. ಅಲ್ಲ, ಇಲಾಖೆಯಿಂದ ಸರ್ಕಾರ ಕೊಟ್ಟದ್ದು. ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ಲಿಗೆ ಇನ್ನೂ ಕೂಡ ಹೆಚ್ಚಿನ ಯಾವುದಾದ್ರೂ ಅನುದಾನ ಇದ್ದರೆ ಕೂಡ ನಾವು ಕೊಡ್ತೇನೆ ಎಂಬ ಭರವಸೆಯೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಇಷ್ಟು ಸುವರ್ಣ ಮಹೋತ್ಸವ ಸಂಭ್ರಮ ಯಶಸ್ವಿ ಆಗಬೇಕಾದ್ರೆ ಸಂಬಂಧಗಳು, ಸಂಘ ಸಂಸ್ಥೆಗಳ ಸಂಬಂಧಗಳು ಅದು ಉಳಿಸಿಕೊಳ್ಳುವುದೇ ಒಂದು ಕಲೆಯಂತೆ, ಅದನ್ನು ಬೆಳೆಸಿಕೊಳ್ಳುವುದು ಒಂದು ಸಾಧನೆ. ಉಳಿಸಿ ಬೆಳೆಸಿದ ಸಾಧನೆ ಈ ಸ್ವರ್ಣ ಸಂಭ್ರಮಕ್ಕೆ ತಲುಪಿದೆ. ಜೊತೆಗೆ ವಿರೋಧಗಳು ಕೂಡ ಇರ್ತವೆ. ವಿರೋಧಗಳು ಇದ್ದರೂ ಕೂಡ ಗಾಳಿಪಟ ಮೇಲೆ ಹಾರಬೇಕಾದ್ರೆ ಅದಕ್ಕೆ ವಿರುದ್ಧ ದಿಕ್ಕಿನ ಗಾಳಿಯ ಅವಶ್ಯಕತೆ ಇದ್ದೇ ಇರ್ತದೆ. ಹಾಗೆ ನಿಮಗೆ ಕೂಡ ಒಳ್ಳೆಯ ಎಲ್ಲ ರೀತಿಯ ಸಹಕಾರ ಈ ಊರಿನವರಿಂದ ಅಲ್ಲದೆ ಬೇರೆ ಎಲ್ಲ ರೀತಿಯಿಂದಲೂ ಕೂಡ ನಿಮಗೆ ಸಿಕ್ಕಿದೆ ಎಂಬ ಭರವಸೆಯೊಂದಿಗೆ ನಿಮಗೆ ಇನ್ನೂ ಕೂಡ ಹೆಚ್ಚಿನ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆ ಶ್ರೀರಾಮನ ಆದರ್ಶ ತತ್ವಗಳಿಂದ ಕೂಡಿಕೊಂಡು ಯಶಸ್ವಿಯಾಗಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಸಂಸ್ಕೃತಿ ನೇನು ಪೂರ ರಕ್ಷಣೆ ಮಲ್ಪನಂಚಿನ ಕೆಲಸ ಏರ್ನ ಪಂಡ ಏರ್ಲ ವೇದಿಕೆ ಕುಲ್ನಂಚಿನಕ್ಲನ ವ್ಯಕ್ತಿನಕ್ಲನ ಜವಾಬ್ದಾರಿ ಹತ್ತು ಅಕ್ಲೆಡ್ದು ಆಪನಲ್ಲ ಹತ್ತು ಇಡೀ ಸಮಾಜಡ್ ಮಾತ ರೀತಿದರ ಕೆಲಸ ಮಲ್ಪನ ಮುಖಾಂತರ ನಮ್ಮ ಧರ್ಮ ಬಗ್ಗೆ ಸಂಸ್ಕೃತಿನ ಬರಿಪಾವನಂಚಿನ ಕೆಲಸ ಭಾರಿ ವರ್ಷದ್ದು ದುಂಬೆ ಜನಕ್ಕಳು ಮಲ್ತೊಂದು ಬೈದೇರು. ಆ ಕಾರಣಕ್ಕೋಸ್ಕರ ಶ್ರೀರಾಮ ಮಂದಿರ ಇನ್ನು ಈತ್ ವರ್ಷ ಆಂಡಲ ಶ್ರೀರಾಮ ಮಂದಿರ ನಿರಂತರ ಭಜನಾ ಕಾರ್ಯಕ್ರಮ, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡತೊಂದುಂಡು. ಐತ ಹಿರಿಯಾಕುಲು ಏರುಲೇರ ಆಕುಲು ಆನೆಡ್ದು ಇನಿ ಮುಟ್ಟಲ್ಲ ನೇತ ಪಿರೌಡು ಉಂತದ ನಂಚಿನ ಸಂಗತಿನ ತುಣುದಾಂಡ ಶ್ರೀರಾಮ ಮಂದಿರ ಕಷ್ಟದ ಕಾಲಡು ಪ್ರಾರಂಭ ಆತನ ಇನಿ ಏತ್ ತನ್ಯಪ್ಪನ ನಂಚಿನಕ್ಲೆಗೆ ಮನಸ್ಸಿಡು ಖುಷಿ ಕೊರುವ ಅವು ನಂಗೆ ಅರ್ಥ ಒಂದು ಒಂಜಿ ಸಂಘಟನೆಯನ್ನು ಕಟ್ಟುನ ಮಲ್ಲ ಸಂಗತಿ ಅತ್ತು ಐನು ಬುಲೆಪಾವಡ್ದಾಂಡ ಅವಲ ಇನಿತ ಕಾಲಡು ಇನಿ ಆತು ಸುಲಭ ಇಜ್ಜಿ ಸಾವಿರಾರು ಟೀಕೆ ಟಿಪ್ಪಣಿನಕ್ಲೆ ನೇನು ಪೂರ ದೆತೊಂದು ಇನಿ ವೇದಿಕೆದ ತುಂಬ ಮಸ್ತ್ ಜನ ಕುಲ್ದೇರು ಅಕ್ಲ ಮನಸ್ಸಿಗೆ ಖಂಡಿತವಾದ ಆಪು ನಿಂಜೆ ಈ ಸ್ಟೇಜ್ ಡುಪ್ಪುನಕ್ಲಿ ಯಾಪರ ತಿರ್ತು ಜತ್ತಿ ಜೇರೇನು ಅವೇ ಬರ್ಪುನಿ ಮನಸ್ಸಿಗೆ ನಂಗೆ ಬೋಡಿತ್ತಿನ ಬೇತನೇ ಕಾರ್ಯಕ್ರಮ ಅವು ಸತ್ಯ ನಮ್ಮ ಹೊರ ಸ್ಟೇಜ್ ಡಿತ್ತಿನಂಚಿನ ಜನಕಲ್ನ ಲೆಕ್ಕ ಕೆಲಸ ಮಲ್ತದ್ದು ತುಂಡ ನಂಗೆ ಅರ್ಥ ಆಪುನು ಇಂಚಿತ್ತಿನ ಕಾರ್ಯಕ್ರಮ ಬೋರ್ಡು ನಾನು ಒಂಜಿ ಉದಾಹರಣೆ ಪನ್ಪನು ಇನ್ನು ಗುರುಮೂರ್ತಿಯರು ಪಂಡೇರು ಸಾಮಾಜಿಕ ಕೆಲಸ ಮಲ್ತಂದಾಂಡ ಸಮಾಜದೊಟ್ಟಿಗೆ ಇತ್ತಂದಾಂಡ ಮಾತೆರೆಗಳ ಆಯುಷ್ಯ ಜಾಸ್ತಿ ಆಪನು ಒಂಜಿ ದಯಪಂಡ ತನಿಯ ಪನ್ನೇನೆ ಒಂಜಿ ಆಯ್ಕೆ ಸಾಕ್ಷಿ ನನ್ನೊಂಜಿ ಏರು ಸಾಕ್ಷಿ ಪಂಡ
ಇನಿ ಭಾರಿ ಆರೋಗ್ಯ ಅಲ್ಲೋಲ ಕಲ್ಲೋಲ ನಮ್ಮ ಟಿ ವಿಡ್ ತಗೊಂದಿಲ್ಲ. ಡಾಕ್ಟರ್ ನಮ್ಮ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿಲ್ಲೇರು ಅರೆ ನೀನು ಫ್ಲೈಟಡ್ ಚೆನ್ನೈಗೆ ಕೊನೆಯರು. ಚೆನ್ನೈಗೆ ಕೊನೋನಾಗ ಅರೆಗೆ 111 ವರ್ಷ ಅರೆಗೆ ಚೆನ್ನೈಡ್ ಕೊನೆಯರು. ಚೆನ್ನೈಡ್ ಕೊನೋನಾಗ ಮಾತೆಲ್ಲ ವೀಲ್ ಚೇರ್ ಕನತ್ತೇರು. 6 ಪಂಡರಿಗೆ ನಿಕ್ಲ ವೀಲ್ ಚೇರ್ ಬರಿಕಿದಿಲ್ಲ ನಡ್ತೊಂದೇ ಪಪ್ಪ ಅಂತ ಎನ್ನಿಲೆ ನಂಗೆ ಮುಲ್ಪ 40 ವರ್ಷದಾಗಲೇ ಸರಿಟ್ಟು ನಡಪೆರಾಪಜಿ 111 ವರ್ಷದಾರಿ ಯಾನು ನಡಪೆ ಅಂತ ಪಂಡಂದಾಂಡ 6 ಮಲ್ತನಂಚಿನ ಶ್ರೇಷ್ಠವಾದ ಅಂಚಿನ ಸಾಮಾಜಿಕ ಕೆಲಸದ ಆಧಾರದ ಮಿತ್ತು ಇನ್ನು ಯಾರನ್ನ ಜೀವನ ಅಂಚ ಉಂದುದುನು. ಇನ್ನು ದೇವಕ್ಕೆಕ್ಕನಂಚಿನ ಒಂದು ಪ್ರಾಯದಾರಲ ಮೂಲ ವೇದಿಕೆ ಕುಲ್ಲುದೇರ ಪಂಡ ಸಮಾಜಡ್ ನಮ್ಮ ಬೇತೆ ಬೇತೆ ಚಟುವಟಿಕೆ ಮಲ್ಪನ ಕಾರಣಕ್ಕೋಸ್ಕರ ನಮ್ಮ ದಿನನಿತ್ಯ ನಮ್ಮನೇ ಇಲ್ಲದ ಒಂದು ಜಂಜಾಟದ ಬದಲಿಗೆ ಸಮಾಜಡುಪ್ಪುನಂಚಿನ ಸಂಕಷ್ಟ ಅವು ಎನ್ನ ಸಂಕಷ್ಟ ಅಂತ ಪಂಡದ ಕೆಲಸ ಮಲ್ತೊಂದು ಪೋಣಂದಾಂಡ ಖಂಡಿತ ಇಂಚಿತ್ತಿನ ಸಂಘಟನೆಲು ಮಾತು ದುಂಬುಪಾಯರೆ ಸಾಧ್ಯ ಉಂಡು. ಅನ್ನಿಕ್ಲೆಗೆ ಬಾರಿ ಎಡ್ಡ ಸಂಗತಿ ಪಂಡ ಈ ಸಭಾ ಕಾರ್ಯಕ್ರಮ ಆಪನೆಗೆ ದುಂಬು ಮುಲ್ಪ ಮಸ್ತ್ ಜೋಕುಲು ಅಕ್ಲನಕ್ಲ ಪ್ರತಿಭೆನ ಅನಾವರಣ ಮಲ್ಪನಂಚಿನ ಪ್ರಯತ್ನ ಮಲ್ದೇರು. ಅಂದರೆ ಹಿಂಗೆ ಮಸ್ತ್ ಖುಷಿಯಾಣ ಮುಲ್ಪದನೆ ಪರಿಸರದ ಜೋಕುಲು ದುಂಬಾಗಿ ಈ ರಾಮ ಮಂದಿರಗೆ ರಾಮ ಫ್ರೆಂಡ್ಸ್ ಸರ್ಕಲ್ಗೆ ಆಧಾರ ಸ್ತಂಭ ಆಪೇರು ಅಕ್ಲಡಪ್ಪುನಂಚಿನ ಪ್ರತಿಭೆ ನೇಕ ಖಂಡಿತವಾದ ಪೂರಕ ಆಪುನ ಒಂದು ಪನ್ಪುನ ಬಾರಿ ನಮ್ಮ ವಿಶ್ವಾಸದ ಒಂಜಿ ಪಾತ್ರ ನಾನು ಈ ಸಂದರ್ಭ ಪನಿಯರು ಹೆಚ್ಚಿಸುವೆ. ಈ ಶ್ರೀರಾಮ ಮಂದಿರ ಧಾರ್ಮಿಕವಾದ ಏತ್ ಕೊಡುಗೆ ಕೊರಡ ಅಂಚನೆ ಸಾಮಾಜಿಕವಾದಲ್ಲ ಎಡ್ಡೆ ಕೊಡುಗೆ ಕೊರಪನಂಚಿನ ಕೆಲಸಲೇನು ಮಲ್ದನೆ ನಾಟಕ ರಂಗಗೆ ಬೇತೆ ಬೇತೆ ಕಲಾವಿದರೇನು ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ ಮುಖಾಂತರ ಕೊಡ್ತೇವೆ. ಅಮರನಾಥ್ ರೈಕಲ್ನಂಚಿನ ಕ್ರೀಡಾಪಟುನು ರಾಜ್ಯ ರಾಷ್ಟ್ರ ಮಟ್ಟದ ಗುರುತಿಸುವಂಚಿನ ಕೆಲಸನೇನು ಮಲ್ದೇರು. ಐತೊಟ್ಟಿಗೆ ಎಂಕುಲು ಕುಂಪಲಡು ಸುಮಾರು ದಿನ ನಗರ ಭಜನೆ ಪೋಪ ಆಂಡ ಯಾನು ಪನ್ಪುನು ನಗರ ಭಜನೆ ನೀವು ಅಲ್ಪಾನ್ಲ ಕುಂಪಲಡು ಎಂಕುಲು ಪೋಪ ಅಂದ ಈಗ ಪ್ರೇರಣೆ ಈ ರಾಮ ಮಂದಿರ ಅಂತ ಪನಿಯರೆ ನಾನು ಅತ್ಯಂತ ಸಂತೋಷಡು ಪನಿಯರು ಹೆಚ್ಚಿಸುವೆ. ಯಾಕಂದ್ರೆ ಯಥಾ ವರ್ಷಕ್ಕೆ ದುಂಬು ಶ್ರೀರಾಮ ಮಂದಿರದ ಮುಖಾಂತರ ಈ ಕುಂಪಲ ಕೊಲ್ಯ ಕನೀರು ತೋಟ ಇತ್ತಿನ ಪೂರ ಪ್ರದೇಶಕ್ಕೆ ಇನ್ನು ವಿಠೋಬ ಭಜನಾ ಮಂದಿರದಾಗಲಿ ಎಂಚ ಐತ ಬೇರೆ ರುವಾರಿ ನಮ್ಮ ಚಂದ್ರಾಸ್ ಉಳ್ಳಾಲ್ನ ಹಿರಿಯರು ನಮ್ಮ ಈಶ್ವರುಲ್ಲಾಲ್ ಅಂಚಿನಕಲು ವಿಠೋಬ ಭಜನಾ ಮಂದಿರದ ಮುಖಾಂತರ ಎಂಚ ಮಲ್ದಿರ ಅಂಚನೆ ಶ್ರೀರಾಮ ಮಂದಿರ ಅಡ್ಲ ಈ ಪರಿಸರಡ್ ಆ ನಮೂನೆದ ಕೆಲಸ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತಿದ್ದೇವೆ. ಆ ಕಾರಣಕ್ಕೋಸ್ಕರ ನಮ್ಮ ಪೂರ ಒಂಜಿ ಮಲ್ಲ ವೇದಿಕೆಡೆ ನಿಂತುದು ಪಾತ್ರನಂಚಿನ ಸೌಭಾಗ್ಯ ಬರ್ತದೆ. ಎಡ್ಡ ಕಾರ್ಯಕ್ರಮ 50 ವರ್ಷ ಸಂಘಟನೆ ಹೊರತೊಂದು ಪೋಪನಂಚಿನ ಕೆಲಸ ಸಾಮಾನ್ಯ ಕೆಲಸ ಆತು. ನನ್ನ ಒಪ್ಪುನಿ 50 ವರ್ಷನೇ ಇಂಚಿತ್ತಿನ ಒಂಜಿ ಕಾರ್ಯಕ್ರಮ ಮಲ್ಪನ ಮುಖಾಂತರ ಆಚರಣೆ ಮಲ್ದಿರು ನನ್ನ ದುಂಬಾಗೆ ನೇನು 100 ವರ್ಷ ಪೋಡುದಾಂಡ ವೇದಿಕೆದು ದುಂಬುಪ್ಪನಂಚಿನ ಯುವ ಜನಾಂಗ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ ಪಕ್ಕ ಶ್ರೀರಾಮ ಮಂದಿರದ ಒಟ್ಟಿಗೆ ನಿರಂತರ ಚಟುವಟಿಕೆ ಬರ್ಪನಂಚಿನ ಅವಶ್ಯಕತೆ ಉಂಡು. ಈ ಕೆಲಸನ ನಿಕ್ಲು ಮಾತೆಲ್ಲ ಅತ್ಯಂತ ಗೌರವಪೂರ್ವಕವಾದ ಈ ಸಂದರ್ಭ ಮಲ್ಪರಂದು ಈ ಸಂದರ್ಭ ಪನೊಂದು ಇಂಚಿತ್ತಿನ ಒಂಜಿ ಧಾರ್ಮಿಕ ಲೇಸದ ಸಭಾಧ್ಯಕ್ಷತೆ ವಹಿಸದೆ ಹೆಂಗೆ ಭಾರಿ ಸಂತೋಷ ಅಂಡ್ ದಯವಂಡ ವಿದ್ಯಾಧರ್ ಪನ್ಲೆಕ್ಕನೆ ಪೂರೆಲ್ಲ ವೇದಿಕೆ ಕುಲ್ದೇರು ಹೌದಲ್ಲ ಏರ ಸತೀಶ್ ಕುಲ್ದಿನೆಗೋಸ್ಕರ ಶ್ರೀರಾಮ ಮಂದಿರದ ಮಿತ್ತುಪ್ಪುನಂಚಿನ ಅತ್ಯಂತ ಗೌರವ ಇತ್ತಿನ ಕಾರಣಕ್ಕೋಸ್ಕರ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಮಿತ್ ಅತ್ಯಂತ ಪ್ರೀತಿ ಉಪ್ಪುನ ಕಾರಣಕ್ಕೋಸ್ಕರ ವೇದಿಕೆ ಹಿಡಿದು ಒರಿಯೆಲ್ಲ ತೀರ್ಥ ನಮ್ಮ ಕಡಲ ಭರಿತ ಕಡಲಪ್ಪನ ಜೋಕುಳು ಆ ಅಂಚಿನ ತಾಟಿ ಬರಡು ಅಂಚಿನ ಬೊಬ್ಬೆ ಬರಡು ಅರ್ನ ತೆಲಿಕೆ ಏಪಲ ನಂಗೆ ತೆಲಿಕೆದ ರೂಪಡು ಬರಡು ಬಣ್ಣೊಂದು ನಮ್ಮ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರು ಶ್ರೀಯುತ ವಿಕ್ರಮ್ ಗಟ್ಟಿ ಅವೇತೋ ಚಲನಚಿತ್ರಡು ಆರು ಅಭಿನಯ ಮಂತದೆ ರೀತಿ ಆರ್ನ ಒಮಿಲ್ ಚಲನಚಿತ್ರಲ ಬಿಡುಗಡೆ ಒಂದುಂಡು ಆರು ಚಲನಚಿತ್ರ ನಟ ಆದಲ ಯಶಸ್ವಿ ಆವಡು ಅರ್ನ ತೆಲಿಕೆದ ಗೊಂಚಿಲ್ ಪೊರ್ಲುಡೆ ಯಶಸ್ವಿ ಆವಡು ಅರ್ನಂಚಿನ ಕಲಾವಿದರು ಏಪಲ ನಂಗೆ ಆ ಒಂಜಿ ತೆಲಿಕೆನು ಕೊರ್ಪುನಂಚಿನ ಕಲಾವಿದರ ಕೊಲ್ಯ ಸೋಮೇಶ್ವರ ನೆತ್ತ ಸುವರ್ಣ ಮಹೋತ್ಸವದ ಪ್ರಯುಕ್ತ ನಡೆದಿನಂಚಿನ ಈ ಕಾರ್ಯಕ್ರಮದ ನೆತ್ತ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿನಂಚಿನ ನಮ್ಮ ಆತ್ಮೀಯರಾಯನಂಚಿನ ಶ್ರೀ ಮಧ್ವೇಶ್ ಭಟ್ ಮೇರೆಗೆ ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಿಸುತ್ತೇನೆ.